ಸಾಯದ್ ಲತೀಫ್ ಯೂನಿವರ್ಸಲ್ ಉದ್ಯಮಿ ರಿಯಾದ್ ಅಬ್ಬಾಸಿ ಅಧ್ಯಕ್ಷರು ಅಬ್ರಾರ್ ಮಸ್ಜಿದ್ ತಲಪಾಡಿ ಯಾಕೂಬ್ ತಲಪಾಡಿ ಅಧ್ಯಕ್ಷರು ಬಿಜೆಎಂ ತಲಪಾಡಿ ಸಭೆ ಹೊರಗೆರೆ ತಲಪಾಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ತಲಪಾಡಿ ಅಧ್ಯಕ್ಷರು ಗಣ್ಯರು ಲಕ್ಷ್ಮಣ ವೇದಿಕೆ ತಲಪಾಡಿ الناس من الله بيتنسينا ان شاء الله بركتها الله بني الله ركبنا جيانا توفيق الله وجيك الله خير لك الحمد لله رب العالمين اللهم صل وسلم على رسولك سيدنا محمد وعلى ال محمد اللهم بارك لنا في انفسنا واهلنا اللهم انت ربنا أنت خالقنا أنت رازقنا أنت محيينا أنت مميتنا يا أرحم الراحمين اللهم إنا نحن عبيدك الضعفاء الفقراء المساكين المقصرين ورحم أهلنا أينما كانوا يا رب العالمين ربنا اغفر لنا وارحمنا ولوالدينا ولجميع سيدنا محمد صلى الله عليه وسلم عنا صلى الله تعالى وسلم على سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين ಈ ಮೂಲಕ ಕಳಕಳಿಯ ವಿನಂತಿಯನ್ನ ಮಾಡುತ್ತಾ ನೂತನ ಕಟ್ಟಡದ ಉದ್ಘಾಟನೆ ಈಗಾಗಲೇ ಆಗಿದೆ. ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆಯನ್ನ ಅಲಂಕರಿಸಿ
ಕಾರ್ಯಕ್ರಮಕ್ಕೆ ಬಂದು ಇಚ್ಛೆ ಮೊದಲು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ. ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳನ್ನ, ಅತಿಥಿ ಮಹಾಶಯರನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾವೆ, ಬರಮಾಡ್ಕೊಳ್ತಾ ಇದ್ದಾವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಇಬ್ರಾಹಿಂ ಟಿ.ಎಂ. ಉಪಾಧ್ಯಕ್ಷರು, ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿ, ಇವರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದಾವೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಜನಾಬ್ ಇಯಾಥಂಗಳ್, ದಿಕ್ಸೂಚಿ ಭಾಷಣಕಾರರಾಗಿ ಡಾಕ್ಟರ್ ಮೊಹಮ್ಮದ್ ಉಮೈರ್, ಪ್ರೊಫೆಸರ್ PA ಕಾಲೇಜು ನಡಪದವು, ಹಾಗೂ ಗೌರವ ಉಪಸ್ಥಿತಿ ಶಾಸಕರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಶ್ರೀಯುತ ಸನ್ಮಾನ್ಯ UT ಖಾದರ್, ಖ್ಯಾತ ನಟ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಶ್ರೀಯುತ ತಮ್ಮಣ್ಣ ಶೆಟ್ಟಿ, ಅಧ್ಯಕ್ಷರು ತಲಪಾಡಿ ಗ್ರಾಮ ಪಂಚಾಯತ್ ಪುಷ್ಪ ಶೆಟ್ಟಿ, ಲತೀಫ್ ಯೂನಿವರ್ಸಲ್ ಉದ್ಯಮಿ ರಿಯಾದ್, ಅಬ್ಬಾಸ್ ಜಿ ಅಧ್ಯಕ್ಷರು ಅಬ್ರಾರ್ ಮಸ್ಜಿದ್ ತಲಪಾಡಿ, ಯಾಕೂಬ್ ತಲಪಾಡಿ ಅಧ್ಯಕ್ಷರು BJM ತಲಪಾಡಿ, ಸಿದ್ದಿ ಕೊಳಂಗೆರೆ ತಲಪಾಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಅಬೂಬಕರ್ ಸಿದ್ದಿಕ್ ತಲಪಾಡಿ ಅಧ್ಯಕ್ಷರು ಗಡಿನಾಡು ದಕ್ಷಿಣ ವೇದಿಕೆ, ಅಬ್ದುಲ್ ರಹಮಾನ್ ಅಂದು ಸದಸ್ಯರು ಗ್ರಾಮ ಪಂಚಾಯತ್ ತಲಪಾಡಿ, ಮೊಹಮ್ಮದ್ ಮಾಲಕರು S4 ಲೈಸ್ ತಲಪಾಡಿ, ಅಹಮದ್ ಕಬೀರ್ ಅಧ್ಯಕ್ಷರು TYF ರಿಯಾದ್. ಮತ್ತೊಮ್ಮೆ ಗೌರವ ಉಪಸ್ಥಿತಿಯಲ್ಲಿ ಇರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ, ಗಣ್ಯ ಮಹಾಶಯರನ್ನ ಪ್ರೀತಿಯಿಂದ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿ ಇದರ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ, ಆದರದಿಂದ, ಗೌರವದಿಂದ ಸ್ವಾಗತಿಸಿದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಆರಂಭವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಅನುವು ಅಪ್ಪಣೆಯನ್ನು ಕೇಳಿಕೊಳ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಿರಾಹತ್ ಮೊಹಮ್ಮದ್ ಶುಹೈಬ್, ವಿದ್ಯಾರ್ಥಿ, ಮದ್ರಸಾ ಇಸ್ಲಾಮಿಯಾ. أعوذ بالله من الشيطان الرجيم. بسم الله الرحمن الرحيم. والذين لا يشهدون الزور وإذا مروا باللغو مروا كراما. والذين إذا ذكروا بآيات ربهم لم يخروا عليها صما وعميانا
والذين يقولون ربنا اصرف عنا عذاب جهنم إن عذابها كان غراما إنها ساءت مستقرا ومقاما والذين إذا أنفقوا لم يسرفوا ولم يقتروا وكان بين ذلك قواما والذين لا يدعون مع الله إلها آخر ولا يقتلون النفس التي حرم الله إلا بالحق. السلام عليكم ورحمة الله وبركاته. ಧನ್ಯವಾದಗಳು. ಶ್ರೀದೇವರ ಆಶೀರ್ವಾದ ಸರ್ವರ ಮೇಲೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇವರ ಕನಸುಗಳೆಲ್ಲ ನನಸಾಗಲಿ ಅನ್ನುವಂತಹ ಆಶಯ ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದಾರೆ. ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ತಲಪಾಡಿ ಇದರ ಸಂಸ್ಥೆಯ ಉಪಾಧ್ಯಕ್ಷರಾಗಿರತಕ್ಕಂಥ ಇಬ್ರಾಹಿಂ ಚೆಯ್ಯಂ ಅವರು ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಪದ್ಮಶ್ರೀ ಅರೇಕಲ ಆಜಬರ್ ಅವರ ಸನ್ಮಾನ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ನಮ್ಮ ಕಟ್ಟಡ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲರ ಸಲಹೆಗಾರರು, ಮಾರ್ಗದರ್ಶಕರು, ತಲಪಾಡಿ ಜುಮಾ ಮಸೀದಿಯ ಮಾಜಿ ಖತೀಬರು ಆದಂತ ಪ್ರಸ್ತುತ ಅವ್ವ ಮಸೀದ್ ಗೋಳಂಗಡಿಯಲ್ಲಿ ಖತೀಬರಾಗಿ ಕಾರ್ಯನಿರ್ವಹಿಸಿರುವಂತಹ ಜನಾಬ್ ಅವರಿಗೆ ನನ್ನ ಪರವಾಗಿಯೂ ನಮ್ಮ ಸಂಸ್ಥೆಯ ಪರವಾಗಿಯೂ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಜನಾಬ್ ಇವರಿಗೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಸದಸ್ಯರು ಆಗಿರತಕ್ಕಂಥ ಮೊಹಿದ್ದೀನ್ ಕುಂಜಿ ಇವರು ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬರು ಅತಿಥಿಗಳಾದಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಆದಂತ ನಮ್ಮೆಲ್ಲರ ಆತ್ಮೀಯರು ಆದಂತ ಖಾದರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನನ್ನ ವೈಯಕ್ತಿಕ ಪರವಾಗಿ ಅದೇ ರೀತಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯಲ್ಲಿ ಇರತಕ್ಕಂತಹ ಶಾಸಕರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಯುಟಿ ಖಾದರ್ ಅವರನ್ನ ಹಮೀದ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಅತಿಥಿಯಾದಂತಹ ತಮ್ಮಣ್ಣ ಶೆಟ್ಟಿ, ಖ್ಯಾತ ನಟ ಹಾಗೂ ನಿರ್ಮಾಪಕರು, ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನನ್ನ ವೈಯಕ್ತಿಕ ಪರವಾಗಿ ಅದೇ ರೀತಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮಣ್ಣ ಶೆಟ್ಟಿ ಖ್ಯಾತ ನಟ ಹಾಗೂ ನಿರ್ಮಾಪಕರು, ಇವರಿಗೆ ಸಮಿತಿಯ ಶರೀಫ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಯಾದಂತಹ ಅಬ್ಬಾಸಿ ಅಧ್ಯಕ್ಷರು ಅಬ್ರಾರ್ ಮಸೀದ್ ತಲಪಾಡಿ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಬ್ಬಾಸ್ ಜಿ ಅಧ್ಯಕ್ಷರು ಅಬ್ರಾರ್ ಮಸೀದ್ ತಲಪಾಡಿ, ಇವರಿಗೆ ಸರ್ಫರಾಜ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಯಾಕಿಂ ತಲಪಾಡಿ ಅಧ್ಯಕ್ಷರು ಬಿಲಾಲ್ ಜಮಾ ಮಸೀದ್, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾಕೂಬ್ ತಲಪಾಡಿ ಅಧ್ಯಕ್ಷರು ಬಿಜೆಪಿ ತಲಪಾಡಿ, ಇವರಿಗೆ ಅಸೋಸಿಯೇಷನ್ ಇಲಿಯಾಸ್ ಟಿಎ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಸಿದ್ದಿಕ್ ಗೋಳಂಗರ ತಲಪಾಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಇವರನ್ನು ಕೂಡ ನನ್ನ ಪರವಾಗಿಯೂ ನಮ್ಮ ಸಂಸ್ಥೆಯ ಪರವಾಗಿಯೂ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಸೋಸಿಯೇಷನ್ ಅಸ್ಲಾಂ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಮೊಹಮ್ಮದ್ ಮಾಲಕರು ತಲಪಾಡಿ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನನ್ನ ವೈಯಕ್ತಿಕ ಪರವಾಗಿ ಅದೇ ರೀತಿ
ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಸೋಸಿಯೇಷನ್ ಕಲೇಲ್ ಬೆಹರೇರ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಮೂಲಕ ಪ್ರೀತಿಪೂರ್ವಕ ವಿನಂತಿ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮೆಲ್ಲರ ಆತ್ಮೀಯರು ವಿದ್ಯಾಸಂಸ್ಥೆಯ ಉಪನ್ಯಾಸಕರು ಆದಂತ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಸೋಸಿಯೇಷನ್ ನಜೀರ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿ. ಅದೇ ರೀತಿ ನಮ್ಮ ಈ ತಲಪಾಡಿ ಪ್ರದೇಶದಲ್ಲಿ ಹಲವಾರು ಹೋರಾಟಗಳು ಮಾಡಿದಂತ ಅಬೂಬಕರ್ ಸಿದ್ದಿಕ್ ಗಡಿನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಸೋಸಿಯೇಷನ್ ಸೂಚ ಕಲೀಲ್ ದುಬಾಯ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿ. ಅದೇ ರೀತಿ ಇದರ ಅಧ್ಯಕ್ಷರು ಆದಂತಹ ನಮ್ಮ ತಲಪಾಡಿ ಪ್ರದೇಶದ ಅಹಮದ್ ಕಬೀರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನನ್ನ ವೈಯಕ್ತಿಕ ಪರವಾಗಿ ಅದೇ ರೀತಿ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಸೋಸಿಯೇಷನ್ ಬಶೀರ್ ಗೋಲ್ಡನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಸಹೋದರರಿಗೂ ಸ್ವಾಗತವನ್ನು ಬಯಸಿ ಈ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಕ್ಷಮಿಸಿ, ಅಬ್ದುಲ್ ರಹಮಾನ್ ಅಂದು ಸದಸ್ಯರು ಗ್ರಾಮ ಪಂಚಾಯತ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕಲೀಲ್ ತಲಪಾಡಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿ. ಧನ್ಯವಾದಗಳು. ಇಬ್ರಾಹಿಂ ಚೈಮ್ ಉಪಾಧ್ಯಕ್ಷರು ಅವರಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅಬೂಬಕರ್ ಸಿದ್ದಿಕ್ ಇವರನ್ನ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೇ ಸೇರಿದಂತೆ ನನ್ನ ಆತ್ಮೀಯ ಸಹೋದರರು, ಇವತ್ತು HWA ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಒಂದು ಸಂಭ್ರಮ ಆಚರಣೆ ಅಂತ ಹೇಳಿದ್ರೆ 37 ವರ್ಷದ ಸೇವೆ ನಂತರ ತಮ್ಮ ಸಂಘಟನೆ ಇನ್ನೂ ಹೊಸ ಪೀಳಿಗೆಗಾಗಿ ನಾವು ಹಸ್ತಾಂತರಿಸಬೇಕಿದೆ. ಆ ಹಸ್ತಾಂತರಿಸಬೇಕಾದ್ರೆ ನಾವು ಅವರಿಗೆ ಭದ್ರ ಬುನಾದಿಯನ್ನು ಹಾಕಿಕೊಡ್ಬೇಕಂತ ನಾವು ತೀರ್ಮಾನ ಮಾಡಿ ಎಲ್ಲ
ಧನ ಸಹಾಯಕರಿಂದ ಸಹಾಯ ಪಡೆದು ನಮ್ಮ ಸದಸ್ಯರ ಶ್ರಮದಿಂದ ಇವತ್ತೊಂದು ಸುಸಜ್ಜಿತ ಕಟ್ಟಡವಾಗಿ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ HWA ಅನ್ನು ಪ್ರಥಮವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥೆ ಅಂದ್ರೆ ಇವಾಗ ನಾವು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕಾಣುವಂತ ಸಂಸ್ಥೆ ಅಲ್ಲ, ಬರೀ ಪ್ರಚೋದನಕಾರಿ ಭಾಷಣ ಮಾಡುವ ಸಂಸ್ಥೆಗಳು ಹಲವಾರು ಇದ್ದು ಈ ಸಂಸ್ಥೆ 37 ವರ್ಷದಲ್ಲಿ ಏನೇನೆಲ್ಲ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಬಹುಶಃ 2 ದಿವಸ ಇದೇ ತರ ನಿಂತು ಮಾತಾಡಿದ್ರು ಸಮಯ ಸಾಕಾಗ್ಲಿಕ್ಕಿಲ್ಲ. ನಿಮ್ಗೆ ಗೊತ್ತಿರುವ ಹಾಗೆ ಇವಾಗ ಕಿಟ್ ಒಂದು ಟ್ರೆಂಡ್ ಆಗಿದೆ. ಕೊರೋನಾ ಕಿಟ್, ರಂಜಾನ್ ಕಿಟ್, ಈದ್ ಕಿಟ್, ದೀಪಾವಳಿ ಕಿಟ್, ಕ್ರಿಸ್ಮಸ್ ಕಿಟ್, ಈ ತರ. ಆದ್ರೆ ನಾವು ಸುಮಾರು 30 ವರ್ಷ ಮುಂಚೆ ಈ ಕಿಟ್ಗಳನ್ನ ಈ ಪ್ರದೇಶದಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಹಲವಾರು ರೋಗಿಗಳಿಗೆ, ನಿರ್ಗತಿಕರಿಗೆ ಮನೆ ಕಟ್ಟುವಂತಹ ಕೆಲಸ, ರೋಗಿಗಳಿಗೆ ಸಹಾಯ ಹಸ್ತ ಚಾಚುವಂತಹ ಕೆಲಸ, ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿ 37 ವರ್ಷವನ್ನ ಮುಗಿಸಿ 38ನೇ ವರ್ಷಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ಹೊಸ ಒಂದು ಕಟ್ಟಡ ಅನಾವರಣಗೊಂಡಿದೆ. ಇದರ ಹಿಂದೆ ಶ್ರಮವಹಿಸಿದಂತಹ ಎಲ್ಲಾ ಸದಸ್ಯರು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿರುವ ವಿಚಾರವೇ, ತಲಪಾಡಿ ಪ್ರದೇಶದಲ್ಲಿ ಈ HWA ಸಂಘಟನೆಯ ಸಹ ಸಂಘಟನೆಯಾಗಿ ಕೆಲಸ ಮಾಡುವಂತಹ 2-3 ಸಂಘಟನೆಗಳಿವೆ. ಆ ಸಂಘಟನೆಗಳು ಅವಸ್ಮರಣೀಯವಾದ ಕೆಲಸಗಳನ್ನು ಮಾಡುತ್ತಾ ಸಾಗ್ತಾ ಇದೆ. ಇದರ ಸಹ ಸಂಸ್ಥೆ ಅಂತ ಹೇಳಿದ್ರೆ TYF ತಲಪಾಡಿ ಯೂತ್ ಫೋರಂ. ಈ ಸಂಘಟನೆ ಸುಮಾರು 10-12 ವರ್ಷದಿಂದ ನಿರಂತರ ಕೋಟಿಗೂ ಮಿಕ್ಕ ಸಹಾಯವನ್ನು ಬಡ ಜನರಿಗೆ ನೀಡುತ್ತಾ ಬಂದಿದೆ. ಈ ಸಂಸ್ಥೆಯ ಬಗ್ಗೆ ಹೇಳಬೇಕಾದ್ರೆ ನನಗೆ 1-2 ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಾಗಿದೆ. ಒಂದ್ಸಾರಿ ಒಂದು ಕುಟುಂಬದ ಆರಂಭ ಸ್ತಂಭವಾಗಿದ್ದ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಹೃದಯಘಾತವಾಗಿ ಏನು ತೋಚದೆ, ಏನು ಮಾಡಬೇಕು, ಶಸ್ತ್ರಕ್ರಿಯೆ ಆಗಬೇಕು, ದೊಡ್ಡ ಮೊತ್ತ ಬೇಕಾಗ್ತದೆ, ಏನು ಮಾಡ್ಬೇಕಂತ ತೋಚದಿದ್ದಾಗ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಈ ತರ ಆಗಿದೆ, ನನಗೆ ಆಕಾಶವೇ ಕಳಚಿದಂತಾಗಿದೆ, ನನಗೆ ಏನು ಕಾಣ್ತಾ ಇಲ್ಲ, ನನಗೆ ಬರೀ ಹೆಣ್ಣು ಮಕ್ಕಳು, ನನಗೆ ಸಹಾಯ ಮಾಡುವವರು ಯಾರು ಇಲ್ಲ, ಈ ತರ ಅವಸ್ಥೆಯಲ್ಲಿದ್ದೇನೆ, ಹಾಸ್ಪಿಟಲ್ ಇದ್ದೇನೆ, ಊರಿಗೆ ಹೋಗ್ಬೇಕು, ಏನು ಮಾಡ್ಬೇಕು ಅಂತ. ಆವಾಗ ಆ ವ್ಯಕ್ತಿಗೆ ಸಾಂತ್ವನ ಹೇಳಿ ನಾನು ತಕ್ಷಣ TYF ಕಾರ್ಯಕರ್ತರಿಗೆ, ಸಂಘಟಕರಿಗೆ ಫೋನ್ ಹಚ್ಚಿ ಈ ತರ ವಿಷಯ ಇದೆ, ಏನು ಮಾಡ್ಬೇಕಂತ ಕೇಳಿದೆ. ಅವಾಗ ಅವರು ತಕ್ಷಣ ಹೇಳಿದ್ರು, ಏನು ಹೆದರ್ಕೋಬೇಡಿ, ಅವನ್ನ ಧೈರ್ಯವಾಗಿ ಊರಿಗೆ ಕಳಿಸಿ, ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಆ ಖರ್ಚನ್ನೆಲ್ಲ ನಾವು ಭರಿಸ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಆ ಭರವಸೆ ಈಡೇರಿಸಿದಂತಹ ಸಂಸ್ಥೆ. ನಂತರ ಆಪರೇಷನ್ ಸಕ್ಸಸ್ ಆಗಿ ಅವರು ವಿದೇಶಕ್ಕೆ ತೆರಳಿ ಪುನಃ ಅವರ ಕುಟುಂಬವನ್ನು ಸಾಕುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ TYF. ಅದೇ ರೀತಿ ಒಂದು ಮನೆ ವಿಚಾರವಾಗಿ ನಮಗೆ ಹೋಗ್ಬೇಕಂತ ಪರಿಸ್ಥಿತಿಯಲ್ಲಿ ಆ ಮನೆಗೆ ವಿಸಿಟ್ ಕೊಟ್ಟಾಗ ಆ ಮನೆಯ ಅವಸ್ಥೆ ನೋಡಿ ತುಂಬಾ ಬೇಸರ ಆಯಿತು. ತುಂಬಾ ಕಷ್ಟದಲ್ಲಿದ್ದಂತಹ ಕುಟುಂಬಕ್ಕೆ ಆಸರೆಯಾದಂತಹ ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ರು. ನಾವು ಏನು ಇಲ್ಲ, ಆದ್ರೆ ಒಂದೊಂದು ಗಂಜಿಯನ್ನ ಉಣ್ಣುತ್ತೇವೆ, ಆ ಗಂಜಿ ಉಣ್ಣುವ ಕೆಲಸವನ್ನ ಯಾರೋ ಒಬ್ಬರು ಬಂದು ಕೊಡ್ತಾರೆ, ಯಾರು ಅಂತ ಗೊತ್ತಿಲ್ಲ, ಆದ್ರೆ ಅವರು ಒಂದು ಕವರ್ನ ತಂದು ಕೊಡ್ತಾರೆ, ಇವರು ತಿಂಗಳಿಗೆ ಬಂದು ನಮಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಅಂತ. ಆ ಸಂಘಟನೆ ತಲಪಾಡಿ ಯೂತ್ ಫೋರಂ ಅಂತ ಹೇಳುವಾಗ ನಿಜವಾಗಿ ನಾನು ರೋಮಾಂಚನಗೊಂಡೆ. ನೀವು ಮಾಡುವ ಪ್ರತಿಯೊಂದು ಪುಣ್ಯ ಕಾರ್ಯವು ಎಲ್ಲೂ ಹಾಳಾಗುವುದಿಲ್ಲ, ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರ್ತದೆ ಎನ್ನುವ ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಫೀ ಸಬೀಲಿಲ್ಲಾ ಅಂತ ಒಂದು ಸಂಘಟನೆ ಕಟ್ಟಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಅಂತ ತಕ್ಷಣ ಯಾರು ಬಡ ರೋಗಿಗಳು ಆಸ್ಪತ್ರೆಗೆ ದಾಖಲಾಗಿ ಅವರಿಗೆ ದಿಕ್ಕು ತೋಚುವಂತಹ ಸಂದರ್ಭದಲ್ಲಿ ತಮ್ಮನ್ನು ಸಂದರ್ಶಿಸಿದಾಗ ನಮ್ಮ ಗ್ರೂಪ್ ನಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ ತಕ್ಷಣ ನಮ್ಮ ಸದಸ್ಯರೆಲ್ಲ ಅದಕ್ಕೆ ಒಗ್ಗೂಡಿ ಆ ಮೊತ್ತವನ್ನು ಶೇಖರಿಸಿ ಆ ಬಡ ರೋಗಿಗಳಿಗೆ ಕೊಡುವಂತಹ ಕೆಲಸ ನಿರಂತರ ನಡೀತಾ ಇದೆ. ಇನ್ನು ನಮ್ಮ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಹೇಳಬೇಕಾದಂತಹ ವಿಷಯ, ಹಲವಾರು ವಿಷಯಗಳನ್ನು ನಮಗೆ ಹೇಳಲಿಕ್ಕೆ ಇದೆ.
ತಲಪಾಡಿ ಪ್ರದೇಶಕ್ಕೆ ಮಾದರಿಯಾದಂತಹ ಸಂಘಟನೆ. ತಲಪಾಡಿ ಪ್ರದೇಶದಲ್ಲಿ ಎಷ್ಟು ಯಾವ ಸಂದರ್ಭದಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ಷ್ಮವಾಗಿ ನಡೆದುಕೊಂಡಂತಹ ಸಂಘಟನೆ. ಆ ಸಂಘಟನೆಗೆ ನೆರವಾದಂತಹ ನಮ್ಮ ಶಾಸಕರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಎಲ್ಲಾ ವಿಷಯದಲ್ಲೂ ನಾವು ಅವರ ಬಗ್ಗೆ ಚರ್ಚೆ ಮಾಡಿದಾಗ ಅದೇ ರೀತಿ ಸ್ಪಂದಿಸಿ ನಮಗೆ ಪ್ರೋತ್ಸಾಹ ಕೊಂಡಂತಹ ಯುಟಿ ಖಾದರ್ಗೆ ಜೋರಾಗಿ ಚಪ್ಪಲಿ ತಟ್ಟುವ ಮೂಲಕ ಅಭಿನಂದಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಘಟನೆ ಮುಂದಿನ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಿರಂತರ ತಮ್ಮ ಸಹಕಾರವನ್ನು ಕೂಡ ನಾವು ಯಾಚಿಸ್ತಾ ಇದ್ದೇವೆ. ಮಾನ್ಯ ಮಾಜಿ ಶಾಸಕರು, ನಮ್ಮ ಮಾಜಿ ಸಚಿವರು, ಈಗಿನ ಶಾಸಕರಾದ ಯುಟಿ ಖಾದರ್ ಅವರೇ, ಮಾನ್ಯ ಯಹಿಯಾ ತಂಗಲ್ರವರು ನಮ್ಮ ಸ್ಥಾಪನೆ ಸ್ಟಾರ್ಟ್ ಆದಾಗ ನಮಗೆ ಆಶೀರ್ವಾದ ಒಳ್ಳೆ ಸಲಹೆಯನ್ನು ಕೊಟ್ಟು 37 ವರ್ಷ ನಮ್ಮೊಂದಿಗಿದ್ದಂತಹ ಯಹಿಯಾ ತಂಗಲ್ರವರು ಅಲ್ಲಾಹು ದೀರ್ಘ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನು ಹೇಳಬೇಕಾದ್ರೆ ನಮ್ಮ ಸಂಘಟನೆಯ ಉದ್ದೇಶ ಹಲವಾರು ಬ್ಲಡ್ ಕ್ಯಾಂಪ್ಗಳು, ಹೇಳತೀರದಂತಹ ಕೆಲಸಗಳನ್ನು ಮಾಡಿ ನಾವು ಮುಗಿಸಿದ್ದೇವೆ. ಇನ್ಶಾ ಅಲ್ಲಾಹ್ ಮುಂದಿನ ದಿವಸ ಕೂಡ ನಮ್ಮ ರಾಜ್ಯಕ್ಕೆ ಮಾದರಿಯಾಗುವ ಸಂಘಟನೆಯಾಗಿ ಬೆಳೆಯಲಿಕ್ಕೆ ನಾವು ಎಲ್ಲರೂ ಶ್ರಮ ವಹಿಸೋಣ ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ಟಿಒಎಫ್ಐ ಅಧ್ಯಕ್ಷರು, ಇನ್ನಿತರ ಅದರ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಒಂದು ಕಿರು ಕಾಣಿಕೆಯನ್ನು ಮಾನ್ಯ ಶಾಸಕರು ಹಾಜಬ್ಬ ಹಾಗೂ ಎಲ್ಲರೂ ಅತಿಥಿಗಳು ಸೇರಿ ಅವರಿಗೆ ಕೊಡಬೇಕು, ಅವರಿಗೆ ಸನ್ಮಾನ್ಯ ಗೌರವಪೂರ್ವಕವಾಗಿ ನೀಡಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ತಲಪಾಡಿ ಯೂತ್ ಫೋರಂ ನಿಜವಾಗಿಯೂ ನಿಮ್ಮ ಜನಸೇವಾ ಯಾವತ್ತೂ ಬೆಲೆ ಕಟ್ಟಲಾಗದಂತಹ ಕೆಲಸಗಳನ್ನು ನೀವು ಮಾಡ್ತಿದ್ದೀರಿ. ಇದೇ ರೀತಿ ಜನರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ನಿರಂತರ ಮಾಡ್ತಾ ಇರಿ. ಅಲ್ಲಾಹು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಈ ಟಿಒಎಫ್ಐ ಸಂಘಟನೆ ಅಂತ ಹೇಳಿದ್ರೆ ಈ ಎಚ್ಡಬ್ಲ್ಯೂ ಕಾರ್ಯಕರ್ತರೇ, ಈ ಸದಸ್ಯರೇ ಮಾಡಿದಂತಹ ಸಂಘಟನೆ. ಇದಕ್ಕೆ ಸುಮಾರು ಕೋಟಿಗೂ ಮಿಕ್ಕಿದ ಸಹಾಯವನ್ನು ಮಾಡಿ ಇವತ್ತು ಕೂಡ ಟಿಒಎಫ್ಐ ಅಂತ ಹೇಳಿದ್ರೆ ಈಗಲೂ ಕೂಡ ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ. ಮುಂಚೆ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಸುಮಾರು 65 ಕುಟುಂಬಕ್ಕೆ ನಿರಂತರ 10 ವರ್ಷದಿಂದ ತಿಂಗಳ ರೇಷನ್ಗಳನ್ನ ನೀಡ್ತಾ ಬಂದಿದ್ದಾರೆ. ಇದಕ್ಕೆ ಅವಿರತವಾಗಿ ಶ್ರಮಿಸಿ ಅದರ ಬೆನ್ನೆಲುಬಾಗಿ ನಿಂತಹ ಮಾನ್ಯ ಮೊಯ್ದೀನ್ ಕೊಳಂಗರೆ ಅವರಿಗೆ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಹೇಳಿ ಅತಿಥಿಗಳನ್ನ ಕೇಳ್ತಾ ಇದ್ದೇನೆ. ಅದೇ ರೀತಿ ಇದರ ಎಸ್ಡಬ್ಲ್ಯೂಎಂ ಎಮರ್ಜೆನ್ಸಿ ರೆಸ್ಪಾನ್ಸ್ ಅಂತ ಸಂಘಟನೆ ಬಡ ರೋಗಿಗಳು ಎಮರ್ಜೆನ್ಸಿ ಆಗಿ ಹಾಸ್ಪಿಟಲ್ಗೆ ದಾಖಲಾದರೆ ಏನು ಮಾಡಬೇಕಂತ ದಿಕ್ಕು ತೋಚದಂತಹ ಸಂದರ್ಭದಲ್ಲಿ ತಮ್ಮನ್ನು ಸಂಪರ್ಕಿಸಿದಾಗ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಲು ಸಪರೇಟ್ ಆಗಿ ಒಂದು ಸಂಸ್ಥೆಯನ್ನ ಕಟ್ಟಿ, ಇದರ ಸಹ ಸಂಸ್ಥೆಯನ್ನ ಕಟ್ಟಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅದರ ನಿರಂತರವಾಗಿ ಅದರ ಹಿಂದೆ ಕೆಲಸ ಮಾಡುವಂತಹ ಮಾನ್ಯ ಮಾಜಿ ಅಧ್ಯಕ್ಷರು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಮಾನ್ಯ ಹುಸೇನ್ ಸಾಮಾಜಿಕ ಕಾರ್ಯಕರ್ತ ಹುಸೇನ್ ತಲಪಾಡಿ ಅವರಿಗೆ ಕೂಡ ಕಿರು ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಶಾಸಕರು, ನಮ್ಮ ನೆಚ್ಚಿನ ನಾಯಕರು ಆದಂತಹ ಖಾದರ್ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ತಕ್ಷಣ
ಏನಾದರೂ ಸಂಭವಿಸಿದ್ರೆ, ದೂರದ ಊರಿನಲ್ಲಿ ಸಾವು ಸಂಭವಿಸಿದ್ರೆ, ಇಲ್ಲಾಂದ್ರೆ ಇಲ್ಲಿ ಏನಾದ್ರೂ ಸಾವು ಸಂಭವಿಸಿದ್ರೆ ಆ ಮೃತದೇಹ ಆಗಲಿ ಆ ಪೇಷಂಟ್ ಅನ್ನಾಗಲಿ ತಲುಪಿಸುವಂತ ವ್ಯವಸ್ಥೆ ತುಂಬಾ ಕಡಿಮೆ ಇರುವುದರಿಂದ ನಾವು ಒಂದು ಆಂಬ್ಯುಲೆನ್ಸ್ ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮ ಸಹಕಾರವನ್ನು ನಿರೀಕ್ಷೆಯಲ್ಲಿ ಇಟ್ಕೊಂಡು ಮುಂದಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಸಂಸದ್ದೀನ್ ತಲಪಾಡಿಯವರು ಅನುಪಸ್ಥಿತಿಯಲ್ಲಿ ಅವರು ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನು ಓದಬೇಕಂತ ಅವರ ಬೇಡಿಕೆಯನ್ನು ಈಡೇರಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನ ಆಗಿರುವಂತಹ ನನ್ನ ಗುರುಗಳು ಆದ ಜನಾಬ್ ಸೈಯದ್ ಯಹಿಯಾ ತಂಗಲ್ರವರೇ, ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ರವರೇ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಲು ಬಂದಂತಹ ಊರಿನ ಮತ್ತು ಪರ ಊರಿನ ಎಲ್ಲಾ ಸಹೋದರ ಮತ್ತು ಸ್ನೇಹಿತರೆ, ನಮ್ಮ ಸಂಸ್ಥೆಯು ಕಳೆದ 37 ವರ್ಷಗಳಿಂದ ಊರಿನಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನು ನಡೆಸುತ್ತಾ ಇದೀಗ ತನ್ನ ಸ್ವಂತ ಕಟ್ಟಡದಲ್ಲಿ ನೆಲೆಯಿರುವ ಈ ಶುಭ ಸಂದರ್ಭದಲ್ಲಿ ಸಂಸ್ಥೆ ಮುಂದೆಯೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಬಡ ಮಕ್ಕಳ ವಿದ್ಯಾಭ್ಯಾಸ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಿದೆ ಎಂಬ ಭರವಸೆಯನ್ನು ಈ ಮೂಲಕ ಈ ಸಂದರ್ಭದಲ್ಲಿ ಕೊಡುತ್ತಿದ್ದೇನೆ ಇನ್ಶಾ ಅಲ್ಲಾಹ್. ಈ ಕಾರ್ಯಕ್ರಮ ಯಶಸ್ಸಿಗಾಗಿ ಇಲ್ಲಿಗೆ ಬಂದಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನ ಕೊನೆಗೊಳಿಸುತ್ತೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಿಮ್ಮಿ ತಲಪಾಡಿ ಅವರ ಸಂದೇಶವಾಗಿರುತ್ತದೆ. ಅದೇ ರೀತಿ ಸಮಯದ ಅಭಾವ, ಹೇಳಲಿಕ್ಕೆ ಬೇಕಾದಷ್ಟು ವಿಷಯಗಳಿವೆ. ನಮ್ಮ ಅತಿಥಿಗಳು ಮಾತಾಡ್ತಾರೆ. ಈ ಅವಕಾಶಕ್ಕಾಗಿ ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿರ್ತಕ್ಕಂಥ ಸನ್ಮಾನ್ಯ ಅಬೂಬಕರ್ ಸಿದ್ದೀಕ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಾಸಕರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಯುಟಿ ಖಾದರ್ ಅವರು ಮುಂದಿನ ಅವಧಿಯನ್ನು ತಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ತನ್ನ ಸೇವೆಯನ್ನು ತಲಪಾಡಿ ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆಗೈದು ಈ ಪ್ರದೇಶದ ಸರ್ವರ ಪ್ರೀತಿಗೆ ಪಾತ್ರರಾಗಿರುವಂತಹ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿ ಇದರ ಶಾಶ್ವತ ಮತ್ತು ನೂತನ ಕಟ್ಟಡದ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಗೆಲ್ಲರೂ ದುಆವನ್ನು ಮಾಡಿದಂತಹ ನಮ್ಮ ಆದರಣೀಯರು, ನಮಗೆ ಬಹುಮಾನ್ಯರಾಗಿರುವಂತಹ ಜನಾಬ್ ಯಹಿಯಾ ತಂಗಳವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷ ಅಂತ ಸನ್ಮಿತರಾಗಿದ್ದ ಇಬ್ರಾಹಿಂ TM ರವರೇ, ಈ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶದಲ್ಲಿರುವಂತಹ ಸನ್ಮಿತರು, PA ಕಾಲೇಜಿನ ಫಾರ್ಮಸಿಯ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಆತ್ಮಮಿತ್ರರು ಹಾಗೂ ಖ್ಯಾತ ನಟ ನಿರ್ಮಾಪಕ ಆಗಿರುವಂತಹ ಸನ್ಮಾನ್ಯ ತಮ್ಮನ ಶೆಟ್ಟಿರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ಬಹುಶಃ ಇವತ್ತು ಈ ದೇಶದಿಂದ ಪದ್ಮಶ್ರೀ ಪಡೆದಂತಹ ನಮ್ಮ ಈ ಕ್ಷೇತ್ರದ ಅವರಾದಂತಹ ಹರೇಕ ಆಜಬ್ಬರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಂತಹ ಗೌರವರಾಗಿರುವಂತಹ ನಮ್ಗೆಲ್ಲ ಆದಂತಹ ಅಬ್ಬಾಸ್ ಜಿ ರವರೇ, ಯಾಕೂಬ್ ತಲಪಾಡಿ ರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಕಬೀರ್ ಅಖಾನವರೇ, ಅದೇ ರೀತಿ ಸನ್ಮಿತರಾಗಿರುವಂತಹ ಅಹಮದ್ ಕಬೀರ್ ಅವರೇ, ಸಿದ್ದಿಕ್ ತಲಪಾಡಿ ರವರೇ, ನಮ್ಮ ಸನ್ಮಿತರಾಗಿರುವಂತಹ ಅಬೂಬಕರ್ ಸಿದ್ದಿಕ್ ರವರೇ, ಪಂಚ ಸದಸ್ಯ ಅಂತ ಅಬ್ದುಲ್ ರೆಹಮಾನ್ ಅವರೇ, ಮೊಹಮ್ಮದ್ ರವರೇ, ಅಹಮದ್ ಕಬೀರ್ ಅವರೇ, ನಮ್ಮೆಲ್ಲ ಹಿರಿಯರು ಸಂವಿಧಾನದ ಇಬ್ರಾಹಿಂ ಖಾನ್ ಅವರೇ, ಮುಂದಿರುವ ಎಲ್ಲ ನಮ್ಮ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಖಾದರ್ ಖಾನ್ ಅವರೇ, ಇಸ್ಮಾಯಿಲ್ ಅವರೇ, ಇನ್ನಿತ ಎಲ್ಲ ನಮ್ಮ
ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮ ಮಿತ್ರರೇ, ಪ್ರಪ್ರಥಮವಾಗಿ ಅದ್ಭುತವಾದ ಕಾರ್ಯಕ್ರಮ ಮತ್ತು ಎಲ್ಲರೂ ಕೂಡ ನೆನಪಿಡುವಂತ ಕಾರ್ಯಕ್ರಮ. ಯಾಕೆ ಬಹಳಷ್ಟು ವರ್ಷಗಳ ಬೇಡಿಕೆ, ಬಹುಶಃ ತಲಪಾಡಿಯ ಯುವಕರ ಕನಸು ಇವತ್ತು ನನಸಾಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಭಾಗವಹಿಸುವ ಇಚ್ಛೆ ನನಗಿದೆ. ಅದನ್ನ ಕ್ಷೇತ್ರ ಉದ್ದಗಲಕ್ಕೂ ಕೂಡ ಬೇರೆ ಬೇರೆ ಗ್ರಾಮದಲ್ಲಿ ಕಾರ್ಯಕ್ರಮ ಇದ್ದ ಕಾರಣ 5 ನಿಮಿಷದ ಹೋಗೋದು ಉಪಾಯ ಇಲ್ಲ. ಅದಕ್ಕೆ ಬಹುಶಃ ನಾನು ಸ್ವಲ್ಪ ಬೇಗ ಹೋಗುವಂತ ಅವಕಾಶ ನಾನು ಇವತ್ತು ಪಡ್ಕೊಳ್ತಿದ್ದೇನೆ. ನಾನು ಪ್ರಪ್ರಥಮವಾಗಿ ಇದರ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಯಾರು ಇವತ್ತು 35, 30, 40 ವರ್ಷ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ದಾರೆ, ಅಂದಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಯಾವ ಒಂದು ದೂರದೃಷ್ಟಿ ಆಲೋಚನೆ ಮತ್ತು ಯೋಚನೆ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಿದ್ದಾರೆ, ತದನಂತರ ಬಂದ ಎಲ್ಲ ನಮ್ಮ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು ಇವತ್ತಿನವರೆಗೆ ಕೂಡ ಆ ಒಂದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿಯ ಮುಖಾಂತರ ಆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಹೆಸರನ್ನು ಶಾಶ್ವತ ಉಳಿಸಿಕೊಂಡಂತ ಪ್ರತಿಯೊಬ್ಬರು ಈ ಪ್ರದೇಶದ ಹಿರಿಯರಿಗೆ ನಾನು ವಿಶೇಷವಾಗಿ ಅಭಿನಂದನೆ, ಶುಭಾಶಯ ಇವತ್ತು ಸಲ್ಲಿಸುವಂತ. ಹಿರಿಯರು ಕೊಟ್ಟಂತ ಏನೊಂದು ಸ್ಪಷ್ಟವಾದ ಫೌಂಡೇಶನ್ ಇದೆಯಾ ಅದನ್ನು ಇನ್ನಷ್ಟು ಉತ್ತಮವಾಗಿ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಿನ ಅಧ್ಯಕ್ಷ ಮತ್ತು ಸದಸ್ಯರು ಎಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರ ಪಡೆದುಕೊಂಡು ಈ ಒಂದು ಶಾಶ್ವತವಾದ ಕಟ್ಟದಿರುವುದು ನಮ್ಗೆಲ್ಲರಿಗೂ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹುಶಃ ಈಗಲ್ಲ, ಸುಮಾರು 35, 36 ವರ್ಷಗಳ ಹಿಂದೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಬಹುಶಃ ವಿಜಯ ಬ್ಯಾಂಕಿನ ಹಿಂದೆ ಅದರ ಕಟ್ಟಡ ಇತ್ತು, ವಿಜಯ ಬ್ಯಾಂಕಿನ ಮೇಲೆ. ಆ ಕಟ್ಟಡದಲ್ಲಿ ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಮತ್ತು ಇಲ್ಲಿ ಇರುವಂತಹ ನಿಮ್ಮ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ ಕೂಡ ಸಕ್ರಿಯವಾಗಿ ಅವತ್ತಿಂದಲೂ ಕೂಡ ಭಾಗವಹಿಸ್ತೇವೆ. ನಾನು ಶಾಸಕನಾಗಿ ಮಾತ್ರಲ್ಲ, ಈ ಒಂದು ತಲಪಾಡಿ ಗ್ರಾಮಕ್ಕೆ, ನನ್ನ ತಲಪಾಡಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ನಮ್ಮ ಸಾಮಾಜಿಕ ಮತ್ತು ರಾಜ್ಯಕ್ಕೆ ಭೇಟಿ ಅಂತ ಹೇಳಿದ್ರೆ ಖಾದರ್ ಬಹುಶಃ ನಾನು ಲಾ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ, ಸ್ಟೂಡೆಂಟ್ ಲೀಡರ್ ಆಗಿದ್ದ ಸಂದರ್ಭದಲ್ಲಿ ಇಲ್ಲಿ ಒಂದು ಪರ್ಮನೆಂಟ್ RTO ಕಟ್ಟಡ ಬರ್ತದೆ ಅಂತ ಹೇಳಿ ಬಹುಶಃ ಒಂದು RTOದವರು ಬಂದು ಪರ್ಮನೆಂಟ್ ಕಟ್ಟಡ ಮಾಡ್ಲಿಕ್ಕೆ ಹೊರಟಿದ್ರು, ಈ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ. ಖಾದರ್ ಅವರು ತಲಪಾಡಿಯವರ ಅಧ್ಯಕ್ಷರು. ಇದು ನಮ್ಮ ಶಾಲಾ ಮಕ್ಕಳಿಗೆ ಉಪದ್ರ ಆಗ್ತದೆ, ಲಾರಿ ಆದ್ರೆ ಆ ಕಡೆಗೆ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದನ್ನು ನಿಲ್ಲಿಸಬೇಕಂತ ಹೇಳಿಕೊಂಡು ಅವತ್ತು ನಮ್ಮ ಹೋರಾಟ, ಸ್ಟ್ರೈಕ್ ಮುಖಾಂತರ ನಮ್ಮ ರಾಜ್ಯಕ್ಕೆ ಜೀವ ನಾವು ಇವತ್ತು ಮಾಡುವಂತದ್ದು. ಬಹುಶಃ ಅವತ್ತು ನಾನು ಶಾಸಕನಲ್ಲಿದ್ದರೂ ಕೂಡ ಆ ಶಾಲಾ ಕಟ್ಟಡ ಉದ್ಘಾಟನೆ ಮಾಡುವಾಗ ಜಯರಾಮ್ ಶೆಟ್ಟರು MLA, ಅವ್ರ MLA ಆದ ಸಂದರ್ಭದಲ್ಲಿ ನಾನು ಅಲ್ಲಿ ಗೆಸ್ಟ್ ಆಗಿ ಭಾಗವಹಿಸಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಈ ಶಾಸಕನಾಗುವ ಮುಂಚೆ ಬಹುಶಃ ತಲಪಾಡಿ ನಾನು ಬೇರೆ ಬೇರೆ ಸಾಮಾಜಿಕ ಕೆಲಸದಲ್ಲಿ ಇವತ್ತು ಪ್ರಾರಂಭ ಮಾಡಿದಂತ ಚೆನ್ನಾಗಿ ಇವತ್ತು ನೆನಪಿದೆ. ಅವತ್ತಿನ ಇವತ್ತಿನ ತನಕ ಈ ಪ್ರದೇಶದಲ್ಲಿ ಎಲ್ಲ ಆಗುವಾಗ ಬಹಳ ಚೆನ್ನಾಗಿ ಇವತ್ತು ಅರ್ಥ ಮಾಡಿಕೊಂಡು ಬಂದಂತ ಸಂದರ್ಭ. ನನಗೆ ವಿಶ್ವಾಸ ಇದೆ, ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಶಾಶ್ವತವಾದ ಕಟ್ಟಡ ಕಟ್ಟಿ ಬಹಳಷ್ಟು ದಿನಗಳ ಬೇಡಿಕೆ, ಸ್ವಂತ ಕಟ್ಟಡ ಇಲ್ಲ, ಜಾಗ ಬೇಕಂತೇಳಿ ಬಹಳಷ್ಟು ಚರ್ಚೆ. ಒಂದು ದಿವಸ ನಾವು ಇಬ್ರು ಸಿದ್ದಿಕೆಲ್ಲ ಕೇಸರಿ ನಗರದಲ್ಲಿ ಮನೆಯಲ್ಲಿದ್ದಾಗ ಅವರ ಮನೆಯಲ್ಲಿ ಭೇಟಿ ಆದಾಗ ಮತ್ತೆ ಚರ್ಚೆ ಆಯ್ತು. ಅವಾಗ ನಾನು ಹೇಳಿದೆ, ಇದು ಎಷ್ಟು ವರ್ಷ ಆಯ್ತು ಮಾರ ನೀವು ಚರ್ಚೆ ಮಾಡುದು, ಈ ಸರ್ಕಾರಿ ಜಾಗ ನೀವೆಲ್ಲ ಕಾದ್ರೆ ಆಗ್ತದ, ಏನಾದ್ರು ನೀವು ಸ್ವಂತ ಜಾಗನ ಸಿಕ್ಕಿ ಜಾಗದಲ್ಲಿ ಹೆಲ್ಪ್ ಮಾಡ್ತಾರೆ, ನಾನು ಕೂಡ ನನ್ನ ಟೋಕನ್ ನಾನು ಕೂಡ ಕೊಡ್ತೇನೆ ಅಂತ ಹೇಳಿಕೊಂಡು ನಾನು ಕೂಡ ಅವತ್ತು ನನ್ನ ಮಾತನ್ನು ಕೂಡ ಕೊಟ್ಟೆ. ಅವತ್ತು ಪ್ರಾರಂಭ ಆದದ್ದು ಬಹುಶಃ 1.5 ವರ್ಷದಲ್ಲಿ ಬಹುಶಃ ಇದು ಪೂರ್ಣಗೊಂಡಿರುವುದು ನನಗೆ ಅತ್ಯಂತ ಸಂತೋಷ. ಇದಕ್ಕೆ ಪ್ರಾರಂಭ ಮಾಡಿದ ಪೂರ್ತಿಗೊಳಿಸಿ ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ನಾವು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ ಇವರೆಲ್ಲ ಶಾಶ್ವತವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಶಾಶ್ವತವಾದ ಕಟ್ಟಡ ಆಗಿದೆ, ಉದ್ಘಾಟನೆ ಆಗಿದೆ. ಭವಿಷ್ಯ ದಿನಗಳಲ್ಲಿ ಈ ಒಂದು ಕಟ್ಟಡ ಮುಖಾಂತರ ಈ ಪ್ರದೇಶದ ಸರ್ವ ಜನರ ಪ್ರೀತಿಯ ಪಾತ್ರರಾಗಿರುವಂತಹ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಆಗಿ ಇವತ್ತು ಮೂಡಿ ಬರ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಬರೀ ಒಂದು ಸೇವಾ ಕೇಂದ್ರ ಅಲ್ಲ, ಇದೊಂದು ಸೌಹಾರ್ದತೆ ಕೇಂದ್ರ ಆಗ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸುವಂತ. ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಹೇಳಿದ್ರೆ ತಲಪಾಡಿ ಗ್ರಾಮದ ಎಲ್ಲಾ ಜಾತಿ ಎಲ್ಲ ಮಲ್ಲ ವರ್ಗದವರು ಕೂಡ ಇದು ನಮ್ಮ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಗೆ ಇವತ್ತು ಸೇರಿದಂತೆ ಪ್ರತಿಯೊಬ್ಬರ ಪ್ರೀತಿಗೆ ಪಾತ್ರರಾಗಿ ಸರ್ವರು ಕೂಡ ಪ್ರೀತಿ ಮತ್ತು ಸಂತೋಷವನ್ನು ಹಂಚುವ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗುವಂತದ್ದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಯೋಚಿಸ್ತೇನೆ. ಬಹುಶಃ ಇದು ಸ್ಥಳ ಕೂಡ ಬಹಳ ಚೆನ್ನಾಗಿದೆ, ಲೇಟ್ ಆದ ಚಿಂತೆ ಇಲ್ಲ, ಸ್ಥಳ ಒಂದು ಚೆನ್ನಾಗಿ ಸಿಕ್ಕಿದೆ, ಶಾಶ್ವತೆಯನ್ನು ಇಲ್ಲ ಮೇಲಿನ ತಲಪಾಡಿ, ಕೆಳಗಿನ ತಲಪಾಡಿ, ಮೇಲಿನ ತಲಪಾಡಿ, ಕೆಳಗಿನ ತಲಪಾಡಿ ಅಂತಿತ್ತು. ಈಗ ಮೇಲಿನ ತಲಪಾಡಿ ಮತ್ತು ಕೆಳಗಿನ ತಲಪಾಡಿಗೆ ಒಂದು ಕೊಂಡಿಯಾಗಿ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ಒಂದು ನಿಂತಿದೆ. ಇದು ಈ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಒಂದು ದೊಡ್ಡ ಮಟ್ಟದ ಒಂದು ಫೌಂಡೇಶನ್ ಇವತ್ತು ಇಲ್ಲಿ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದಕ್ಕಾಗಿ ಬಹುಶಃ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಯಾಕೆ ನೀವು ವ್ಯಾಪಾರ ಮಾಡಬೇಕಂತ ಹೇಳ್ಬೇಕಿಲ್ಲ, ನೀವೆಲ್ಲ ಬಿಸ್ನೆಸ್ ಮ್ಯಾನ್, ನಮ್ಗಿಂತ ಜಾಸ್ತಿ ಬಿಸ್ನೆಸ್ ಮ್ಯಾನ್ ಅಲ್ಲಿ ಬಹಳ ಹುಷಾರಿದ್ದವರೇ ಭವಿಷ್ಯದಲ್ಲಿ ಇರುವಂತ ವ್ಯಾಪಾರ ನಾವು ಕಲಿಬೇಕು, ನಿಮ್ಮೇಲೆ ನಾವೇಗೆ ಮಾಡ್ಬೇಕಂತೇಳಿ. ಸೊ ದುಡ್ಡಿಗೆ ಏನು ಕೊರತೆ ನಿಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕವಾದ ಚಿಂತನೆ, ಸೋದರತೆ, ಪ್ರೀತಿ, ವಿಶ್ವಾಸ ಇದನ್ನ ನಮ್ಮ ವ್ಯಕ್ತಿತ್ವದಲ್ಲಿ ಮೈಗೂಡಿಸಿಕೊಂಡು ಹೋಗುವಂತ ಕೆಲಸ ಪ್ರತಿಯೊಬ್ಬ ಸದಸ್ಯರಿಂದ ಆಗ್ಬೇಕಂತ ಹೇಳಿ ನಮ್ಮ ಸೋದರತೆ, ಪ್ರೀತಿಯಿಂದ ವಿಶ್ವಾಸ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಬಹುಶಃ ಯುವಕರು ಹಿರಿಯರ ಮತ್ತು ಉಲೇಮಾಗಳ ಮಾರ್ಗದರ್ಶನದಲ್ಲಿ ತಮ್ಮ ಒಂದು ಹೆಜ್ಜೆಟ್ಟಾಗ ಮತ್ತೊಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ. ಗೊತ್ತು ಗುರಿ ಇಲ್ಲದೆ ಹೋದ್ರೆ ಎಲ್ಲಿಯೂ ಕೂಡ ನೀವು ಮುಟ್ಲಿಕ್ಕೆ ಇದು ಸಾಧ್ಯವಿಲ್ಲ ಅಂತ ಒಬ್ಬ ಸೋದರನಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿ ನಾನು ಬಹಳಷ್ಟು ತಿರುಗಾಡ್ದು ನೋಡ್ತಾ ಇದ್ದೇನೆ, ಕೆಲ ಯುವಕರ ಸ್ಟೈಲ್, ಮಾತಾಡುವ ವೇಗ, ಹೋಗುವ ವೇಗ ನೋಡುವಾಗ ಪರ್ಮನೆಂಟ್ ಇಲ್ಲಿ ನಿಂತಂತ ಒಂದು ವಾತಾವರಣ ಇದ್ದಾರೆ. ಆ ರೀತಿ ಸ್ಟೈಲ್ ಅಲ್ಲಿ ಮಾತಾಡುವೊಮ್ಮೆ ನಿಂತು ಕೇಳಿ ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯ ಅಂತೇಳಿ ಅವನು ಆಲೋಚನೆ ಮಾಡಿ, ಅವನಿಗೆ ಗೊತ್ತಿಲ್ಲ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತೇಳಿ, ಅವನ ವಿಷಯವೇ ಅವನಿಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ. ಇದೆಲ್ಲ ಜಾಸ್ತಿ ಜನ ಬದುಕು ಬಲ್ಲಲಿಕ್ಕೆ ಅದು ಸಾಧ್ಯ ಇಲ್ಲ. ಸ್ಪಷ್ಟವಾದ ಗುರಿ ಇರಬೇಕಾದ್ರೆ ಹಿರಿಯರ ಅನುಭವ, ಉಲೇಮಾಗಳ ಮಾರ್ಗದರ್ಶನ ಇದು ನಮ್ಮ ಯುವ ಜನತೆಗೆ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಕೂಡ ಇನ್ನೊಬ್ಬನ ಸಂತೋಷವನ್ನು ಹಂಚುವಂತ ಮನೋಭಾವದ ವ್ಯಕ್ತಿತ್ವ ನಮ್ಮ ಪ್ರತಿಯೊಬ್ಬ ಯುವ ಜನಾಂಗಕ್ಕೆ ಬರ್ಬೇಕಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ ನೀವು ಇನ್ನೊಬ್ಬನ ಯಶಸ್ಸು ಮತ್ತು ಸಂತೋಷವನ್ನು ಹಂಚುವಂತ ಮನಸ್ಸು ನಿಮ್ಗೆ ಇಲ್ಲದಿದ್ರೆ ಇನ್ನೊಬ್ಬನ ಕಷ್ಟವನ್ನು ಹಂಚುವಂತ ಮನಸ್ಸು ನಿಮ್ಗೆ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ನಿಮ್ಗೆ ಒಬ್ಬ ಕಷ್ಟವನ್ನು ಹಂಚುವಂತ ಮನಸ್ಸು ಬರಬೇಕಾದ್ರೆ ಇನ್ನೊಬ್ಬನ ಸಂತೋಷವನ್ನು, ಯಶಸ್ಸನ್ನು ಹಂಚುವಂತ ಮನಸ್ಸು ಬಂದಾಗ ಮಾತ್ರ ಇದು ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪ್ರೀತಿಯ ಮನಸ್ಸು ಎಲ್ಲರಿಗೆ ಬರಬೇಕು, ಇದೆಲ್ಲ ಶಾರೀರದಲ್ಲಿ. ಯಾಕಂತ ಹೇಳಿದ್ರೆ ನಾನು ಕೂಡ ಒಂದು ಮಾತು ಕೆಲವಾಗ ಹೇಳಿದ್ದೆ, ಒಬ್ಬ ರಾಜ ಇದ್ದಂತ, ಆ ರಾಜ ಎಷ್ಟೇ ಅವನಿಗೆ ಜೋರು ಮಾಡಿದ್ರು, ಎಷ್ಟೇ ಟೀಕೆ ಮಾಡಿ, ಏನೇ ಗಲಾಟೆ ಮಾಡಿದ್ರು, ಬಂದವ್ರ ಹತ್ರ ನೆಗಡಿಕೊಂಡು ಮಾತಾಡ್ತಾ ಇದ್ದಂತ. ಅವನ ಮಂತ್ರಿ ಕೇಳ್ತಾರೆ ನಿಮ್ಮ ಅವಸ್ಥೆ ಅಂತ ಮಾರಾರೆ, ಅವರೆಲ್ಲ ಬಂದು ನಿನ್ನೆ ಮೊನ್ನೆ ನಿಮ್ಗೆ ಬೈತಾ ಇದ್ರು, ನಿಮ್ಗೆ ಜೋರು ಮಾಡ್ತಾ ಇದ್ರು, ನೀವು ಅವ್ರು ಬಂದಾಗೆಲ್ಲ ನೆಗಡಿಕೊಂಡು ನೀವು ಮಾತಾಡ್ತಿದ್ರು, ನಿಮ್ಮ ಅವಸ್ಥೆ ಏನಂತ ಹೇಳಿ. ಆಗ ರಾಜ ಹೇಳ್ತಾನಂತೆ, ಮರುದಿವಸ ಎದ್ದುಕೊಂಡು ಬೆಳಿಗ್ಗೆ ಬಾ ಅಂತ ಹೇಳಿ 3 ತಲೆ ಕೊಡ್ತಾನಂತೆ. ಒಂದು ಆಡ್ನ ತಲೆ, ಒಂದು ಕೋಲಿಯ ತಲೆ ಮತ್ತು ಮನುಷ್ಯನ ತಲೆ ಕೊಟ್ಟು ಹೇಳ್ತಾನೆ, ಇದು ಮಾರ್ಕೆಟ್ ಅಲ್ಲಿ ತೋರಿ ಸುಮಾರು ಅಂತ ಹೇಳಿ. ಸಂಜೆ ಬಂದು ಹೇಳ್ತಾನೆ, ಆಡ್ನ ತಲೆಗೆ ಒಂದು ಕೋಲಿಯ ತಲೆಗೆ ರೇಟ್ ಇದೆ, ನಿಮ್ಮ ಮನುಷ್ಯನ ಮುಖವನ್ನು ನೋಡ್ಲಿಕ್ಕೆ ತಲೆಗೆ ಯಾರಿಗೂ ನೋಡ್ಲಿಕ್ಕೆ ಜನ ಬರುವುದಿಲ್ಲ ಅಂತ. ಆಗ ಅವನು ಹೇಳ್ತಾನೆ, ಹೌದು, ಮನುಷ್ಯನಿಗೆ ನೆಗಡಿಕೊಂಡು ನಮ್ಮ ಉಸಿರುವ ತನಕ ಮಾತ್ರ ನೆಗಡಿಕೊಂಡು ಇರಬಹುದು, ಮತ್ತೆ ನೆಗಡಿಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಕೂಡ ಬೆಲೆ ಕೊಡುವಂತ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಆದಾಗ ನಾವು ಎಷ್ಟು ಉಸಿರಿದ ದಿವಸ ನಾವು ಎಷ್ಟು ಇದ್ದೇವೆ ನಮ್ಗೆ ಕೂಡ ಗೊತ್ತಿಲ್ಲ. ಇದ್ದಂತ ದಿವಸ ನೆಗಡಿಕೊಂಡೇ ನಿಮ್ಮ ಜೀವನವನ್ನು ಸಾಗಿಸಿ, ಆವಾಗ ಮಾತ್ರ ನಿಮಗೆ ಬೆಲೆ ಬರುವಂತ ಕೆಲಸ ಇವತ್ತು ಆಗ್ತದೆ ಅಂತೇಳಿ. ಆ ಮನೋಭಾವನ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತ ಅವಕಾಶ ಇವತ್ತು ಮಾಡಿ ಇಲ್ಲಿ ಕೊಟ್ಟಂತ ಭೂಲೋಕ ನೀವು ಸ್ವರ್ಗವನ್ನಾಗಿ ಮಾಡದಿದ್ರೆ ಅಲ್ಲಿ ಹೋಗಿ ನೀವು ಮುಡ್ತೀರಂತ ಯಾರ ಆಲೋಚನೆ, ಯಾರ ತಲೆಯಲ್ಲಿ ಕೂಡ ಇವತ್ತು ಬೇಡದ ವಿಚಾರ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕೆ ಪ್ರೀತಿಯ ಮನೋಭಾವ ಪ್ರತಿಯೊಬ್ಬ ಯುವ ಜನಾಂಗದ ವ್ಯಕ್ತಿತ್ವ ಆಗ್ಬೇಕು. ನಾನು ಸಿದ್ದಿಗೆ ಈಗಲ್ಲ, ಸಿದ್ದಿಕ್ ಇಬ್ರಾಹಿಂ, ಇನ್ನೊಂದು ಸಿದ್ದಿಕ್ ಬಶೀರ್ ಕೊನೆಗೆ ಬಹಳ ಹಿಂದಿನಿಂದಲೂ ಕೂಡ ಹೇಳಲಿಕ್ಕೆ ಬರುವಂತದ್ದು. ಯಾಕೆ ನಮ್ಮ ಉಲೇಮಾಗಳು ಕೂಡ ಇವತ್ತಿದ್ದಾರೆ. ನಾನು ನೋಡ್ತಾ ಇದ್ದೇನೆ, ಈ ಕಲರ್ ಅನ್ನೆಲ್ಲ ಸೃಷ್ಟಿ ಮಾಡಿದ್ವಿ ಅವರು ನಾವೇ, ಮತ್ತೆ ಆಟೋಮೆಟಿಕ್ ಮೇಲಿಂದ ಬಂದಿದೆ. ಈ ನೀಲಿ, ಬಿಳಿ, ಹಸಿರು, ಕೆಂಪು ಇದೆಲ್ಲ. ಕೆಲವರಿಗೆ ಹಸಿರು ಕಂಡ್ರೆ ಆಗುದಿಲ್ಲ, ಕೆಲವರಿಗೆ ಕೇಸರಿ ಕಂಡ್ರೆ ಆಗುದಿಲ್ಲ. ಅಲ್ಲ ಪಾಪ ಮಾರ, ಆ ಕಲರ್ ಏನು ಮಾಡಿದೆ? ನೀವು ಮನುಷ್ಯರಿಗೆ ಕಲರ್ ಅನ್ನೇ ಸಹಿಸಲಿಕ್ಕೆ ಆಗುದಿಲ್ಲ, ಇನ್ನು ನೀವು ಮನುಷ್ಯರನ್ನು ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಎಂತ ಮನೋಭಾವ ನೀವು ಬರ್ಲಿಕ್ಕೆ ಸಾಧ್ಯ ಇದೆ? ನಿಮ್ಮ ಹೃದಯದ ಮನಸ್ಸುಗಳು ಏನಾಗಿಬಿಟ್ಟಿದೆ? ಒಂದು ಕಲರ್ ಅನ್ನು ಸಹಿಸುವಂತ ಶಕ್ತಿ ಇವತ್ತು ನಿಮ್ಗೆ ದೇವರು ಕೊಡದಿದ್ರೆ ನೀವು ಮದ್ರಾಸಕ್ಕೆ, ನಮಾಜಿಗೆ, ಉಲೇಮಾಗಳ ಮಾರ್ಗದರ್ಶನಕ್ಕೆ ಮತ್ತು ನಿಮ್ಮೆಲ್ಲ ಏನ್ ಅಗತ್ಯ? ನೀವೊಂದು ಕಲರ್ ಅನ್ನು ಸಹಿಸಲಿಕ್ಕೆ ಇರುವಂತ ಶಕ್ತಿ ನಿಮ್ಗೆ ಇಲ್ಲದಿದ್ರೆ ನೀವು ಮನುಷ್ಯರಾಗಿ ಬಾಳ್ಲಿಕ್ಕೆ ನಿಮ್ಗೆ ಏನಾದ್ರು ಒಂದು ಅವಕಾಶ ಇದೆ ಅಥವಾ ನಿಮ್ಮ ಮನುಷ್ಯತ್ವವನ್ನು ಸಹಿಸಲಿಕ್ಕೆ ಸಾಧ್ಯ ಉಂಟು? ಆತ್ಮಲೋಕನ ಮಾಡಿಕೊಳ್ಳುವಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಎಷ್ಟು ನಿಮ್ಗೆ ದ್ವೇಷಿಸಲ ಸಾಧ್ಯ ಇದೆ, ಇದರಿಂದ ಏನ್ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ, ಇದೆಲ್ಲ ಕೂಡ ಆತ್ಮಲೋಕನ ಮಾಡಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಲಪಾಡಿಯ ಈ ಒಂದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೀತಿ ಅಲ್ಲದೆ ಇಲ್ಲಿ ದ್ವೇಷಕ್ಕೆ ಕನೆಕ್ಷನ್ ಇಷ್ಟೇ. ದ್ವೇಷ ಎಂಬ ಡಿಕ್ಷನರಿ ಪದ ನಿಮ್ಮ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಬರಬಾರ್ದು. ಎಲ್ಲಾ ಜಾತಿ, ಎಲ್ಲ ಮತ್ತೆ ಅವರ ವರ್ಗದವರು ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂತ ಕೆಲಸ ಇವತ್ತು ಆಗ್ಬೇಕು. ಬಹುಶಃ ನಿಮ್ಮ ಪ್ರತಿಯೊಂದು ಮಾತು ಕೂಡ ಅದು ಈ ಸಮಾಜಕ್ಕೆ ದಿಕ್ಸೂಚಿ ಸಂದೇಶ ಕೊಡುವಂತ ಮಾತಾಗಿರ್ಬೇಕು. ಪ್ರತಿಯೊಂದು ಕೆಲಸ ಕೂಡ ಈ ಸಮಾಜದ ಯುವಕರನ್ನು ಎದ್ದು ನಿಲ್ಲಿಸಿ ಅವನಿಗೆ ಸಾಮಾಜಿಕವಾದ ನಡೆದಲ್ಲಿ ಮುನ್ನುಗ್ಗಿ ನಿಮ್ಮನ್ನು ನೋಡಿಕೊಂಡು ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಆಗ್ಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ನಿಯತ್ತಿನಿಂದ ಮುಂದೆ ಹೋಗುವಂತ ಕೆಲಸ ಮಾಡಿ ಅಲ್ಲಾಹ್ ತಾಲಾ ಖಂಡಿತವಾಗಿ ಬರ್ಕತ್ತೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಕೂಡ ಒಬ್ಬ ಸೋದರನಾಗಿ
ನಿಮ್ಮ ಸಾಮಾಜಿಕವಾದ ಕೆಲಸದಲ್ಲಿ ಏನೆಲ್ಲ ನಮಗೆ ಸಹಕಾರ ಕೊಡ್ಲಿಕ್ಕೆ ಸಾಧ್ಯ ಇದೆ, ಸಲಹೆ ಕೊಡ್ಲಿಕ್ಕೆ ಇವತ್ತು ಸಾಧ್ಯ ಇದೆ, ಅಥವಾ ನಾನೊಬ್ಬ ಜನಪ್ರತಿನಿಧಿಯಾಗಿ ಪ್ರದೇಶ ಅಭಿವೃದ್ಧಿಗೆ ನಿಮ್ಮ ಸಲಹೆ ಸೂಚನೆ ಏನಿದೆಯಾ ಇದನ್ನೆಲ್ಲ ಪಡೆದುಕೊಂಡು ಬಹುಶಃ ಅತ್ಯುತ್ತಮವಾದ ಒಂದು ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲರ ಸಹಕಾರ ಹಂಚಿಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡುವಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಗೆದುಕೊಳ್ಳುವ ಜವಾಬ್ದಾರಿ ನಾವೆಲ್ಲರೂ ಕೂಡ ಇವತ್ತು ಹಮ್ಮಿಕೊಳ್ಳುವಂತ ನಾನು ಇವತ್ತು ಹೇಳಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ನಮ್ಮ ತಂಗಳವರ ಇನ್ನಿತೆಲ್ಲ ವೇದಿಕೆಗಳ ಗಣ್ಯ ಅತಿಥಿಗಳ ನಾನು ವಿಶೇಷ ದುವಾ ನಾವು ಆಶೀರ್ವಾದ ಸಹಕಾರ ನಾನು ಇವತ್ತು ಕೇಳಿಕೊಂಡು ಮತ್ತೊಮ್ಮೆ ಶುಭಾಶಯ ಸಲ್ಲಿಸುತ್ತಾ ಮುಂದಿನ ದಿನದಲ್ಲಿ ಬೇರೆ ಬೇರೆ ಕಾರ್ಯ ಸಂಬಂಧಪಟ್ಟಾಗ ಮತ್ತೆ ಇಲ್ಲಿ ಭೇಟಿ ಕೊಡೋದು ಅವಕಾಶ ನಾವು ಕಲ್ಪಿಸುವಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ನೇ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತ್. ಇನ್ನಿತೆಲ್ಲ ಸೋದರಿಗೆ ನಮಸ್ಕಾರ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎನ್ನುವಂತ ಮಾತುಗಳ ಮುಖಾಂತರ ಗುರು ಎನ್ನುವಂತವನು ಕೇವಲ ವ್ಯಕ್ತಿಯಲ್ಲ, ಬದಲಾಗಿ ಕಣ್ಣಿಗೆ ಕಾಣದಂತಹ ಅದ್ಭುತವಾದ ಶಕ್ತಿ ಎನ್ನುವಂತಹ ವಿಷಯಗಳ ಮುಖಾಂತರ ಉತ್ತಮ ಸಾಹಿತ್ಯಗಳನ್ನು ನೀಡತಕ್ಕಂತಹ ಸನ್ಮಾನ್ಯ ಖ್ಯಾತ ವಾಗ್ಮಿಗಳು, ಸಮಾಜ ಸೇವಕರು ಆಗಿರ್ತಕ್ಕಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ HW ಉಪಾಧ್ಯಕ್ಷರಾದಂತಹ ಇಬ್ರಾಹಿಂ TM ಇವರಿಗೆ ಅದೇ ಸಂಸ್ಥೆಯ ಕಾರ್ಯಕಾರಿ ಸದಸ್ಯ ಯೂಸುಫ್ ಇವರಿಂದ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಯೂಸುಫ್ ರವರು. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಕೇಂದ್ರ ಬಿಂದು ಅಕ್ಷರ ಸಂತ ಆಗಿರತಕ್ಕಂತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರಿಗೆ ಸನ್ಮಾನ ಕಾರ್ಯಕ್ರಮ. ಹರೇಕಳ ಹಾಜಬ್ಬ, ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರ ಕಥೆ ಎಂತವರನ್ನು ಕೂಡ ಭಾವುಕರನ್ನಾಗಿಸುವಂತದ್ದು. ಹರೇಕಳ ಹಾಜಬ್ಬ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರುವವರು. ಈ ಸಾರ್ಥಕ ಗಳಿಗೆಯಲ್ಲಿ ಅವರು ಸವರಿಸಿದ ಸಾಧಿಯ ಹಿನ್ನೋಟ ಕರ್ನಾಟಕದ ಮಂಗಳೂರಿನ ಹಣ್ಣು ಮಾರಾಟಗಾರ ಆರೆಂಜ್ ವೆಂಡರ್ ಆಫ್ ಮ್ಯಾಂಗಳೂರು 68 ವರ್ಷದ ಹರೇಕಳ ಹಾಜಬ್ಬ ದೇಶದ ಅತ್ಯುನ್ನತ ಪ್ರಶಸ್ತಿಗಳೇ ಒಂದಾದ ಪದ್ಮಶ್ರೀಗೆ ಭಾಜನರಾಗಿರುವಂಥದ್ದು. ಬರಿಗಾಲಲ್ಲಿ ಹೋಗಿ ರಾಷ್ಟ್ರಪತಿ ಅವರಿಂದ ಪದಕ ಪಡೆದ ಅಕ್ಷರ ಸಂತನೆಡೆಗೆ ಇಡೀ ದೇಶವೇ ನಿಬ್ಬೆರಗಾಗಿ ನೋಡುವಂಥದ್ದು. ಸರಳ ಸಜ್ಜನ ಸಾಧನ ಸಾಧಕ ಸಮಾಜ ಸೇವಕ ನಮ್ಮ ರಾಜ್ಯದವರು ಎನ್ನುವಂಥದ್ದೇ ಕನ್ನಡಿಗರಿಗೆ ಹೆಮ್ಮೆ. ತಮ್ಮ ಪ್ರತಿದಿನದ 150 ರೂಪಾಯಿ ಸಂಪಾದನೆಯಲ್ಲಿ ಪ್ರಾಥಮಿಕ ಶಾಲೆಯನ್ನು ನಿರ್ಮಿಸಿರುವವರು ಮಹಾನ್ ವ್ಯಕ್ತಿ ಹರೇಕಳ ಹಾಜಬ್ಬ. ನಾವೆಲ್ಲರೂ ಕೂಡ ಒಂದು ಕ್ಷಣ ಎದ್ದು ನಿಂತು ಅವರನ್ನ ಸನ್ಮಾನಿಸುವಂತಹ ವಿಶೇಷಗಳಿಗೆ ವೇದಿಕೆಯಲ್ಲಿ ಹಾಜಬ್ಬರಿಗೆ ಶಾಲಾ ಧರಿಸುವುದರ ಮುಖಾಂತರ ಸಂಸ್ಥೆಯ ಉಪಾಧ್ಯಕ್ಷ ಇಬ್ರಾಹಿಂ ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ತಮ್ಮಣ್ಣ ಶೆಟ್ಟಿ ಪೇಟ ಧರಿಸುವುದರ ಮುಖಾಂತರ ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ಫಲಹಾರ ಹಾಗೂ ಸ್ಮರಣಿಕೆ ನೀಡುವುದರ ಮುಖಾಂತರ UT ಖಾದರ್ ಅವರನ್ನ ಸ್ಮರಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡುತ್ತಾ, ಮನುಷ್ಯನ ಜೀವನ ಬೆಟ್ಟದ ಅಡಿಯಲ್ಲಿ ಇರತಕ್ಕಂಥ ಹುಲ್ಲಾಗಬೇಕಂತೆ, ಕಷ್ಟ ಅಂತ ಬಂದಾಗ ಕಲ್ಲಾಗಿ ಇರಬೇಕಂತೆ, ದೀನ ದಲಿತರ ಬಾಲಿಗೆ ಬೆಲ್ಲ ಸಕ್ಕರೆ ಆಗಿರ್ಬೇಕಂತೆ, ಒಟ್ಟಾರೆಯಾಗಿ ಎಲ್ಲರೂ ಒಂದಾಗಿ ಇರಬೇಕಂತೆ. ಹುಲ್ಲಾಗ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೂ ಒಂದಾಗು ಎನ್ನುವಂತಹ ಸುಭಾಷಿತದಂತೆ ಎಲ್ಲರೂ ಒಂದಾಗಿ ಬಾಳೋಣ. ವಿದ್ಯಾದಾನವನ್ನ ಸದಾ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರು ಮಾಡಲಿ. ನಮ್ಮೆಲ್ಲರ ಪ್ರೀತಿಯ ಒಂದು ಮಾರ್ಗದರ್ಶನ, ಪ್ರೀತಿಯ ಶುಭ ಹಾರೈಕೆ ಅವರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮುಖಾಂತರ ಹರೇಕಳ ಹಾಜಬ್ಬ ಅವರಿಗೆ ಸನ್ಮಾನ ಸಮಾರಂಭ. ಮುಂದಿನ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಸನ್ಮಾನ್ಯ ನನ್ನ ಗೌರವಾನ್ವಿತ ಶಾಸಕರೇ, ಇಲ್ಲಿ ತಲಪಾಡಿ ಈ ಇವತ್ತಿನ ಸಮಾರಂಭದ ಹೊಸ NS ಬಿಲ್ಡಿಂಗ್ ಸರಿ
ತಲಪಾಡಿ ವೆಲ್ಫೇರ್ ಅಸೋಸಿಯೇಷನ್ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ ನನ್ನ ಹೆಚ್ಚಿನ ಶಾಸಕರೇ, ನಮ್ಮ ದುವಾ ಮಾಡಿದರ ಬಹುಮಾನವಾದ ತಂಗಳವರೇ, ಈ ಕ್ಷೇತ್ರದ ಈ ದಿವಸದ ಎಷ್ಟು ಸುಂದರವಾದ ವೇದಿಕೆಯಲ್ಲಿ ಎಲ್ಲಿ ಉದ್ಘಾಟನೆ ಮಾಡಿ ನಂತರ ಅರೆಕಲ ಬಡತನಲ್ಲಿ ಹುಟ್ಟಿ ಬೆಳೆದ ಮನುಷ್ಯನಿಗೆ ತಮ್ಮ 72ನೇ ಮಂಗಳೂರು ಅರೆಕಲ ಗ್ರಾಮದ ದಿವಂಗ ಮಹರೂಮ್ ಇಟಿ ಫರೀದ್ ಅವರ ಕ್ಷೇತ್ರದ 72ನೇ ಸಾಕ ಸಂದರ್ಭದಲ್ಲಿ ನನಗೆ ತಂದೆಗೆ 1 ಎಕರೆ ಜಮೀನು ಕೊಟ್ಟ ನನ್ನ ಶಾಸಕರ ತಂದೆ. ಯಾಕೆಂದ್ರೆ 50 ವರ್ಷದ ಮುಂದಿನ ಕಥೆ ಇದು. ಸನ್ಮಾನ್ಯ ನೀವು ಗಣ್ಯರು ಇರ್ಬೋದು, ಹಿರಿಯರು ಇರ್ಬೋದು, ನನಗೆ ಸನ್ಮಾನ ಮಾಡಿದವರು ಇದ್ರು. ನನಗೆ 72 ಶಾಸಕರು ಸನ್ಮಾನ್ಯ ಅರೆಕಲ ಗ್ರಾಮದ ಯಾವ ಒಂದು ಮೂಲೆಯಲ್ಲಿ ಕೂಡ 1 ಎಕರೆ ಜಮೀನು ಕೊಟ್ಟ ಶಾಸಕರು ನನಗೆ ಇಲ್ಲ. ನಾ ಸೆಟ್ನವರ ಮನೆಯಲ್ಲಿ ನನ್ನ ತಂದೆಗೆ 72 1 ಎಕರೆ ಜಮೀನು ಕೊಟ್ಟ ಶಾಸಕರು ಶಾಸಕರ ತಂದೆ ಇಟಿ ಫರೀದ್. ಇವತ್ತು 2000 ಇಸಿಯಲ್ಲಿ ಸನ್ಮಾನ್ಯ ಶಾಸಕರು ಅರೆಕಲ ರೌಲಕುಲ್ ಮದ್ರಸಲ್ಲಿ ನಾನು ವಾರ್ಡ್ನರ್ ಕೋಶಾಧಿಕಾರಿ ಇದ್ದ 28 ಮಕ್ಕಳನ್ನು ಸನ್ಮಾನ್ಯ ಶಾಸಕರ ತಂದೆ ಉದ್ಘಾಟನೆ ಮಾಡಿದ್ರು. ಇವತ್ತು 2001ರಲ್ಲಿ STMC ಮಾಡಿದ್ರು. 2001ರಿಂದ ಇವತ್ತುವರೆಗೆ ಸನ್ಮಾನ್ಯ ಶಾಸಕರ ಎದುರಲ್ಲಿ ಇವತ್ತು 2021, 22 ಕಾಣ್ತದೆ. ಇವತ್ತು ಕೂಡ ನನ್ನ ಸನ್ಮಾನ್ಯ ಶಾಸಕರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಹೆಂಗ ಮಂಗಳೂರು ಈ ತಲಪಾಡಿ ಜನತರ ಮುಂದೆ ನನ್ನ ಸನ್ಮಾನ್ಯ ಶಾಸಕರು ನಾನು ಸಲಭಾಗುತ್ತೇನೆ. ಯಾಕೆಂದ್ರೆ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅವರ ಬೇಡಿಕೆ ಇಟ್ಟಿದ್ದೇನೆ. ಆದರೆ ನನ್ನನ್ನು ದೇಶದ ಪ್ರಧಾನಮಂತ್ರಿ ಅವರ ರಾಷ್ಟ್ರಪತಿಯವರ ನನ್ನ ಉಸ್ತುವಾರಿ ಸಚಿವರ ಮುಖಾಂತರ MP ಅವರ ಮುಖಾಂತರ ಜಿಲ್ಲೆಯಿಂದ ನನ್ನನ್ನು ಅಲ್ಲಿಂದ ಡೆಲ್ಲಿ ಕೊಟ್ಟ ಸಹಾಯ ನಿಮ್ಮದು ಸಿಕ್ಕಿದೆ. ಆದರೆ ನಾನು ನಿಮ್ಮನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ತಲಪಾಡಿ ಜನ ನನಗೆ ನಿಮ್ಮ ಮುಖಾಂತರ ಸನ್ಮಾನ ಮಾಡಿ ನನ್ನ ಅವಕಾಶ, ನನ್ನ ಸ್ವಲ್ಪ ಆರಿಗೆ ಕಡಿಮೆ ಇದೆ. ಅದರ ನಿಮ್ಮಂತ ನೀವು ಕೋಟ್ಯಾಧಿಪತಿ ಇರ್ಬೋದು, ಲಕ್ಷಾಧಿಪತಿ, ನಾನು ₹1 ಬೆಲೆ ಬಾಳ ಮಣಿಸಲ್ಲ. ಸೆಂಟ್ರಲ್ ಮಾರ್ಕೆಟ್ ಇಸಾಕಾಜಿಯಿಂದ ಕೈಯಿಂದ ಒಂದು ಕುರಕ ಸಾಲಕ್ಕೆ ತಗೊಂಡು ಮಾಡಿಬಿಟ್ಟೆ. ಅದು ನನ್ನ ಕಿಟ್ಲೆಯನ್ನು ದೋಸೆಗೆ ತೋರಿಸಿಕೊಂಡು 1 ಎಕರೆ 33.5 ಸೆಂಟ್ಸ್ ಸಾಲ ಕಾಡಿ ಬೇಡಿ ಮಾಡಿ ಆ ಸರ್ಕಾರಿ ಶಾಲೆಯನ್ನು ಮುಂದುವರಿಸೋ ಅವಕಾಶ ಸಿಕ್ಕಿತು. ನಾನು ಈ ಸಂದರ್ಭದಲ್ಲಿ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸನ್ಮಾನ್ಯ ಶಾಸಕರ ನನಗೆ ಸಹಾಯ ಮಾಡಿದರು. ನನಗೆ ಏನೆಲ್ಲ ನೀವು ಕೊಟ್ಟಿದ್ರಿ, ನಿಮಗೆ ನಾನು ಋಣಿಯಾಗಿದ್ದೀನಿ. ನಿಮ್ಮ ದಿನದಲ್ಲಿ ಕೂಡ ನಿಮ್ಮ ಸಹಾಯ ಸಹಕಾರ ಎಲ್ಲ ನನಗೆ ಬೇಕು ಅಂತ ಆರಿಸಿದೆ. ತಲಪಾಡಿ ಜನ ನನಗೆ ಕೂಡ ಸನ್ಮಾನ ಮಾಡಿ ಇಷ್ಟು ಸುಂದರ ಒಂದು ವೇದಿಕೆಯಲ್ಲಿ ನನಗೆ ಇಷ್ಟು ಗಣ್ಯಾತರೆಯಲ್ಲಿ ಸಹಾಯ ಮಾಡಿದರೆ ನಿಮಗೆಲ್ಲ ಆಪ್ಯತ್ವ, ಆರೋಗ್ಯ, ಸುಖ ಸಂಪತ್ತು ಕೊಳ್ಳಿ. ಮತ್ತೆ ಮಾಧ್ಯಮ ಮಿತ್ರರೇ, ನನ್ನನ್ನು ಅಲ್ಲಿಂದ ದಿಲ್ಲಿ ಕೊಟ್ಟ ಮಾಧ್ಯಮ ಮಿತ್ರರು ಕೂಡ ಸಹಾಯ ಮಾಡಿದೆ. ನಿಮಗೆ ಋಣಿಯಾಗಿದ್ದೀನಿ. ನಮಸ್ಕಾರ ಸರ್. ನಾನು ಸ್ವಲ್ಪ ಇಲ್ಲ ಸರ್, ದಯವಿಟ್ಟು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ 2 ಅತಿಥಿಗಳ ಭಾಷಣದ ನಂತರ. ಆದರೆ ನಮ್ಮ ವಿದೇಶದಲ್ಲಿರುವ ಸದಸ್ಯರಿಂದ ರುಚಿಕರವಾದ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ಸವಿದುಕೊಂಡೇ ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತನ್ನ ಆಸನವನ್ನು ಬಿಟ್ಟು ಹೋಗಬೇಡಿ. ಕೆಲವು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಧನ್ಯವಾದಗಳು ಅಕ್ಷರ ಸಂತ ಹರೇಕಳ ಹಾಚಪ್ಪ ಇವರಿಗೆ. ಕನ್ನಡದಲ್ಲಿ ಒಂದು ಮಾತಿದೆ, ಈ ಜೀವ ಹೋದ ಮೇಲೆ ಅದು ಅಗ್ನಿ ಅಥವಾ ಮಣ್ಣು ಪಾಲು, ಸಂಪಾದಿಸಿದ ಸ್ವತ್ತುಗಳೆಲ್ಲ ಮುಂದೆ ಹತ್ತು ಕೂತ ಬರ್ಪಾಲು. ಅದು ಆದ್ರೆ ತಾನು ಮಾಡಿರ್ತಕ್ಕಂಥ ದಾನ, ಧರ್ಮ, ಸಮಾಜ ಸೇವೆ, ವಿದ್ಯಾ ದಾನ ಅದೇಗಳಲ್ಲಿ ಅವೆಲ್ಲ ಮಾತ್ರ ನಮ್ಮ ಪಾಲು ಅಂತ ಹೇಳ್ತಾ ಸದಾ ಅಕ್ಷರ ಸಂತ ಹಾಜಪ್ಪ ಇವರು ವಿದ್ಯಾದಾನವನ್ನ ಮಾಡ್ತಾ ಇರಲಿ ಅನ್ನುವಂತ ಆಶೆ ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇರಲಿ. ಮುಂದಿನ ಅವಧಿಯನ್ನ ನಾನು ಸನ್ಮಾನ್ಯ ಜನಾಬ್ ಯಹ್ಯಾ ತಂಗಳ ಇವರು ನಡೆಸಿಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೆ. अस्सलामु अलैकुम वरहमतुल्लाहि वबरकातुहू. अल्हम्दुलिल्लाहि रब्बिल आलमीन, अस्सलातु वस्सलामु अला अशरफिल मुरसलीन व अला आलिहि व अस्हाबिहि अजमाइन, अम्मा बाद. ಪ್ರೀತಿಯ ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಗಣ್ಯ ಅತಿಥಿಗಳೇ, ಅದೇ ರೀತಿ ಸಭಾಂಗಣದಲ್ಲಿ ಹಾಜರಿರುವ
ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪುಟಾಣಿ ಮಕ್ಕಳೇ, ಈ ಸಂಭ್ರಮ ದೊಡ್ಡ ಒಂದು ಸಂತೋಷಕ್ಕೆ ನಾಂದಿಯಾಗಿದೆ. 1985ಕ್ಕೆ ಪ್ರಾರಂಭ ಅಂತ ಈ ಸಂಸ್ಥೆ 1986ರಲ್ಲಿ ನನ್ನ ಆಗಮನ. ಅದೇ ಸಮಯದಲ್ಲಿ ಚಟುವಟಿಕೆ ಕಡಿಮೆ ಇದ್ದರೂ ಕೂಡ ಚಟುವಟಿಕೆಯನ್ನು ಹೆಚ್ಚಿಸಲು ಪ್ರೇರಕವಾದಂತಹ ಒಂದು ಕಟ್ಟಡವನ್ನು ಕೂಡ ಇವರಲ್ಲಿ ನಿರ್ಮಿಸಲು ಉದ್ದೇಶಿಸಿದರು. ಅದರ ಪ್ರಾರಂಭದ ಸಾಕ್ಷಿ ಕೂಡ ನಾನು. ಅದೇ ಪ್ರಕಾರ ದಿವಂಗತರಾದ ಜಿದ್ದಾ ಅಬೂಬಕರ್ ಸಾಹೇಬ್, ಅದೇ ಪ್ರಕಾರ ಸಲಹೆಗಾರರಾಗಿ ಉಚ್ಚಿಲ್ ಅಬ್ಬಾಸ್ ಮೊದಲಾದ ಗಣ್ಯ ಇವತ್ತು ಕೂಡ ನಮ್ಮ ಸಭಾಂಗಣದಲ್ಲಿ ಹಾಜರಿದ್ದಾರೆ. ಅವರೆಲ್ಲರೂ 1986 ಇದ್ದರು. ಅದರ ನಂತರ ಗ್ರೂಪ್ನಲ್ಲಿ ಶಂಸುದ್ದೀನ್, ಶಮ್ಮಿ, ಸನೌಫ್, ಇಬ್ರಾಹಿಂ, ಅದೇ ಪ್ರಕಾರ ಹಲವು ಜನ ಕಾಣದಂತಹ, ಇಂದು ಇಲ್ಲದಂತಹ ಹಲವು ಜನ ಅಂದು ಇದ್ದರು. ಇದಕ್ಕೆ ಅವರೆಲ್ಲ ಸಹಾಯ ಮಾಡಿದ್ದರು. ಇದರ ಪ್ರಾರಂಭದ ಹೆಸರು ನುಸ್ರತುಲ್ ಅನಾಮ್ ಎಂದಾಗಿತ್ತು. ಕೇಳುವಾಗ ಅರಬ್ಬಿ ಭಾಷೆಯಲ್ಲಿ ಯಾಕೆ ಒಂದು ಈ ಹೆಸರು ಎಂದು ನಮ್ಮ ಉಚ್ಚಿಲ್ ಅಬ್ಬಾಸ್ ಅವರು ಅಂದು ಪ್ರಶ್ನಿಸಿದರು. ಕೆಲವರಿಗೆ ನಮ್ಮ ಈ ಸಂಸ್ಥೆ ಉದ್ದೇಶ ಸಿದ್ದಿಕ್ರವರಿಗೆ ಹೇಳಿದರು, ದೀನ ದಲಿತರೆಂದು ಹೇಳುವಾಗ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಅದು ನಮ್ಮ ಉದ್ದೇಶವೂ ಹಾಗಿರಲಿಲ್ಲ. ಭಾರತೀಯ ಪ್ರಜೆಯೊಂದಿಗೆ ದೊಡ್ಡ ಮಮತೆ ಇರುವಂತಹ ಮುಸಲ್ಮಾನರು, ಸ್ವತಃ ಪ್ರಜೆಗಳಾಗಿ ಜೀವಿಸುವಂತಹ ಮುಸಲ್ಮಾನರು, ಇಲ್ಲಿಯ ನಾನಿರುವಾಗ ಐತಪ್ಪರ ಇರೋರು, ಅದೇ ಪ್ರಕಾರ ದೊಡ್ಡ ದೊಡ್ಡ ಹಿಂದೂ ಸಹೋದರರು ಮಸೀದಿಯ ಮಿಲಾದುನ್ ನಬಿ ಮೊದಲಾದ ಕಾರ್ಯಕ್ರಮಕ್ಕೆ ಅವರೆಲ್ಲರನ್ನು ಕರೀತಿದ್ದರು. ದೊಡ್ಡ ಭಾಗವಹಿಸಿದ ದೊಡ್ಡವರು ಐತಪ್ಪರ ಇರೋರು. ಹಿಂದೂ ಸಹೋದರರನ್ನು ಹೆಚ್ಚಾಗಿ ಆಕರ್ಷಿಸಿದಂತಹ ಹಲವು ಸನ್ನಿವೇಶಗಳು ನಮ್ಮಲ್ಲಿ ನಡೆದಿದ್ದವು. ಈಗಲೂ ಕೂಡ ಹಿಂದೂಗಳೊಡನೆ ಯಾವ ರೀತಿಯಲ್ಲಿ ಮುಸಲ್ಮಾನರು ಇರಬೇಕು ಎಂಬುದನ್ನು ಕೂಡ ಮಸೀದಿಯಲ್ಲಿ ಮತ್ತು ಖುತುಬಾ ಪ್ರವಚನದಲ್ಲಿ ಕಲಿಸಲಾಗುತ್ತದೆ. ಅದು ಪ್ರವಾದಿಯವರ ಆಗಮನದಿಂದ ಕೂಡ ಎಷ್ಟೇ ಜಾತಿಗಳು ಇರಲಿ, ಎಲ್ಲರೂ ಆದಮ್ ಅಲೈಹಿಸ್ಸಲಾಂರ ಮಕ್ಕಳು. ಪ್ರಥಮ ಪ್ರಜೆ ಆದಮ್ ಅಲೈಹಿಸ್ಸಲಾಂ, ಪ್ರಥಮ ಮನುಷ್ಯ, ಅವರ ಮಕ್ಕಳು ಕರ್ರಮ್ನ ಬನಿ ಆದಮ್. ಆದಮ್ ಸಂತತಿಗಳನ್ನು ನಾನು ಗೌರವಿಸಿದ್ದೇನೆ ಎಂದು ಅಲ್ಲಾಹನು ಹೇಳುತ್ತಿರುವಾಗ ಮತ್ತು ನಮಗೇಕೆ ಒಂದು ಹೊಟ್ಟೆಗಿಚ್ಚು, ಯಾವ ಜಾತಿಯವನಾಗಲಿ ಅವನಲ್ಲಿ ಜಾತಿಯ ಗೋಡೆಯನ್ನು ಕಟ್ಟದೆ ಎಲ್ಲರನ್ನ ಪ್ರೀತಿ ಮಾಡಿ ಎಂದು ಪ್ರವಾದಿಯವರು ಹೇಳಿದಾಗ ನಾವದನ್ನು ಕಿವಿಗೊಟ್ಟು ಕೇಳಿ ಅದನ್ನು ಮೈಗೂಡಿಸಿ ಜೀವಿಸಬೇಕಾಗ್ತದೆ. ಆದ್ದರಿಂದ 1986ರಲ್ಲಿ ಪ್ರಾರಂಭವಾಗುವ ನಮ್ಮ ಉಪದೇಶ ಇದಾಗಿತ್ತು, ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ಗೆ. ಅಂದಿನ ಅದರ ಕಾರ್ಯಚಟುವಟಿಕೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾವು ಇದನ್ನು ಉಪಸ್ಥಿಸಿದ್ದೆವು. ಕಿಟ್ಟಿಗಳು ಕೊಡುವಾಗ ಈಗ ಸಿದ್ದಿಕ್ರವರು ಹೇಳಿದಾಗ ದೀಪಾವಳಿ ಆಗಲಿ, ಕ್ರಿಸ್ಮಸ್ ಆಗಲಿ, ಇನ್ನಿತರ ಯಾವುದೇ ಆಗಲಿ, ಅದು ಮನುಷ್ಯ ಎಂಬ ಒಂದೇ ಒಂದು ನೆಲೆಯಲ್ಲಿ ಕೊಡಬೇಕು ಹೊರತು ಜಾತಿ ಅಥವಾ ಧರ್ಮ, ಲಿಂಗ ಭೇದ ಏನು ಮಾಡದೆ ಎಲ್ಲರೊಡನೆ ಪ್ರೀತಿ ಮಾಡಬೇಕು. ಅದೇ ಶಾಶ್ವತವಾಗಿ ನಮಗೆ ವಿಜಯದ ಒಂದು ಹೆಜ್ಜೆ ಎಂದು ಕೂಡ ನಾವು ಅವತ್ತು ನಮ್ಮ ಪ್ರಸಂಗದಲ್ಲಿ ನುಸ್ರತುಲ್ ಅನಾಮ್ ಎಂಬ ಹೊಸ ಆ ಅಂದಿನ ಹೆಸರಿಗೆ ಅಬ್ಬಾಸ್ ರವರು ಪ್ರಶ್ನಿಸಿದರು, ನುಸ್ರತುಲ್ ಅನಾಮ್ ಎಂದರೆ ಏನು? ನುಸ್ರತ್ ಎಂದರೆ ಹೆಲ್ಪ್ನೆಸ್, ಒಂದು ಹೆಲ್ಪ್. ಅನಾಮ್ ಎಂದರೆ ಮನುಷ್ಯರು.
ನಾವು ಅರಬಿಯಲ್ಲಿ ಅದರ ಹೆಸರು ಸ್ಟಾರ್ಟಿಗೆ ಇಟ್ಟಾಗ ಕೂಡ ಅದು ಕೇವಲ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಎಲ್ಲರನ್ನು ಕೂಡ ಈತಿಬಾರ್ ಎಂದು ಅರಬಿಯಲ್ಲಿ ಹೇಳ್ತೇವೆ, ಪರಿಗಣಿಸಿಯೇ ಎಲ್ಲಾ ಜಾತಿಯನ್ನು ಎಲ್ಲಾ ಜಾತಿಯವರನ್ನು ಕೂಡ ಪರಿಗಣಿಸಿ ನುಸ್ರತುಲ್ ಅನಾಮ್. ಅದು ಕೇಳುವವರಿಗೆ ಹಿಂದೂ ಸಹೋದರಿ ಕೂಡ ಅರ್ಥ ಆಗಲಿಕ್ಕಿಲ್ಲ, ನಮ್ಮವರಿಗೆ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ, ಅಂತೂ ಹಿಂದೂ ಸಹೋದರಿ ಕೂಡ ಅರ್ಥ ಆಗಲಿಕ್ಕೆ. ಅದು ಅಬ್ಬಾಸ್ ಅವರು ಪ್ರಶ್ನಿಸಿದಾಗ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಟ್ರಾನ್ಸ್ಲೇಷನ್ ಮಾಡಿ ಅದು ಮಾನವ ಸಮುದಾಯಕ್ಕೆ ಸ್ಪಂದಿಸುವಂತಹ, ಮಾನವ ಸಮುದಾಯದಲ್ಲಿ ಯಾರೆಲ್ಲ ಇದ್ದಾರೆಯೋ ಅವರೆಲ್ಲ ಸ್ಪಂದಿಸುವಂತಹ ಸಂಘಟನೆ ಅದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್, ಅದರ ನೇರ ತರ್ಜುಮಾಗಿತ್ತು. ಆದ್ದರಿಂದ ಇವತ್ತು ಕೂಡ ನಮ್ಮ ವಿನೂತನವಾದ ಕಟ್ಟಡದ ಓಪನ್ ಆಗಿದೆ. ಪ್ರಾರಂಭದ ಕಟ್ಟಡ ಕೂಡ ನಾನು ಸಾಕ್ಷಿಯಾಗಿದ್ದೇನೆ. ಅದು ನಮ್ಮೆಲ್ಲರೂ ಸೃಷ್ಟಿಸಿದಂತಹ ಪ್ರಪಂಚವನ್ನು ಸೃಷ್ಟಿಸಿದಂತಹ ಜಗದೀಶ್ವರನಾದಂತಹ ಅಲ್ಲಾಹನ ಆ ಕರುಣೆಯಿಂದ ನಾನು ಅವತ್ತು ಕೂಡ ಇದ್ದೆ. ಈಗಲೂ ನನ್ನ ಸಹೋದರರು ನನ್ನ ಶಿಷ್ಯಂದರು ಕರೆದಾಗ ನಾನು ಹಾಜರಿದ್ದೇನೆ. ಅದರಿಂದ ಅದೇ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಖಾದರ್ರವರು ಶಾಸಕರವರು ತುಂಬ ಒಳ್ಳೆಯ ನಮ್ಮ ಅರ್ಥಪೂರ್ಣವಾದಂತಹ ಉಪದೇಶವನ್ನು ನಮಗೆ ಮಾಡಿದ್ದಾರೆ. ಒಂದು ಆಲಿಮ್ ಹೇಳುವ ರೀತಿಯಲ್ಲಿ ಕೆಲವು ವಾಚಕಗಳನ್ನು ಅವರು ಹೇಳಿದರು, ಅದು ನೆನಪಿಟ್ಟುಕೊಳ್ಳಬೇಕು. ನಾವು ಮನುಷ್ಯರಾಗಿ ಒಳ್ಳೆಯವರಾಗಿ ಒಳ್ಳೆಯ ಮನಸ್ಸಿದ್ದವರಾಗಿ ಜೀವಿಸಬೇಕಾಗುತ್ತದೆ. ಈ ಸಂತೋಷವನ್ನು ಯಾವಾಗಲೂ ನಾವು ಮಾಡಿದ್ದೇವೆ ಎಂಬುದಲ್ಲ, ನನ್ನನ್ನು ಸೃಷ್ಟಿಸಿದವ ಮಾಡಿದ್ದಾನೆ. ನಾವು ಪ್ರಬಲರು ದುರ್ಬಲರಾಗುತ್ತೇವೆ. നല്ല ಆರೋಗ್ಯ ಇದ್ದವ ಆರೋಗ್ಯ ಅನಾರೋಗ್ಯ ಇದ್ದವನಾಗ್ತಾನೆ, ಸೊತ್ತಿದ್ದವ ಸಂಪತ್ತಿದ್ದವ ಅದು ಇಲ್ಲದೆ ಆ ನಷ್ಟ ಹೊಂದುತ್ತಾನೆ. ಇದು ಮನುಷ್ಯನ ಅಲ್ಲಾಹು ಆ ಪ್ರಕೃತಿಯನ್ನು ಲೋಕದಲ್ಲಿ ನಮಗೆಲ್ಲರಿಗೂ ತೋರಿಸುವಂತೆ ಮಾಡಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಜಾಗರೂಕರಾಗಿ ಜೀವಿಸಬೇಕಾಗುತ್ತದೆ. ಅದರಿಂದ ಇನ್ನೂ ಕೂಡ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಈಗ ಸಿದ್ದಿಕರವರು ತುಂಬಾ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಈಡೇರಿಸುವಂತೆ ಎಲ್ಲರೂ ಅದಕ್ಕೆ ಮತ್ತೆ ಕೈ ಜೋಡಿಸಿ ನಾವು ಮುಂದೆ ಸಾಗಬೇಕಾಗಿದೆ. ಕೇವಲ ಏನೋ ಒಂದು ಕ್ಯಾರಂ ಬೋರ್ಡ್ ಆಡುವ ಒಂದು ಸ್ಥಳವಾಗಿ ಮಾರ್ಪಡದೆ ಅದು ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಕೂಡ ಎಲ್ಲರಿಗೂ ಸ್ಪಂದಿಸುವಂತಹ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸುವಂತಹ ಒಂದು ಬಿಲ್ಡಿಂಗ್ ಅಥವಾ ಒಂದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಆಗಲಿ ಎಂದು ನಾನು ಹಾರೈಸ್ತೇನೆ. ನಮ್ಮ ಇದಕ್ಕೆ ಇಷ್ಟಪಟ್ಟಂತಹ ನನಗೆ ಯಾವಾಗಲೂ ಫೋನ್ ಮಾಡುವ ಶಮ್ಮಿ ಇದರ ಕುರಿತು ದೊಡ್ಡ ಸಲಹೆಯನ್ನು ಯಾವಾಗಲೂ ಹೇಳಲಿಕ್ಕೆ ಹೇಳ್ತಾ ಇದ್ದರು. ಶಮ್ಮಿ ಅವರಿಗೆ ಇಲ್ಲಿ ಹಾಜರಿಲ್ಲದವರು ಕೂಡ ಗಲ್ಫ್ನಿಂದ ಫೋನ್ ಮಾಡ್ತಾ ಇದ್ದರು, ನೀವು ಅಲ್ಲಿಗೆ ಹೋದರೆ ಅವರಿಗೆ ಹೇಳಿ ಅಂತೇಳಿ. ಅವರು ಪರಸ್ಪರ ಕಚ್ಚಾಟವನ್ನು ಮಾಡದೆ ಒಳ್ಳೆಯ ರೀತಿಯಲ್ಲಿ ಸನ್ಮಾರ್ಗವನ್ನು ತೋರಿಸುವ ಮಾದರಿ ಯೋಗ್ಯರಾದಂತಹವರಾಗಲು ನೀವು ಹೇಳಬೇಕಂತ ಹೇಳಿ ನಮ್ಮ ಸಲಹೆಗಳಾಗಿ ಈಗಲೂ ಉಚ್ಚಿಲ್ ಅಬ್ಬಾಸ್ ಅವರು, ನಮ್ಮ ದಿವಂಗತ ಅಬೂಬಕರ್ ಅವರು ಮೊದಲೇ ಹಲವು ಜನ ಇದಕ್ಕೆ ಸಲಹೆಗಾರರಾಗಿ ಅಡ್ವೈಸ್ ಬೋರ್ಡ್ ನಲ್ಲಿ ಇದ್ದರು. ಅವರು ಕೂಡ ಇಲ್ಲಿ ಕೆಲವರನ್ನು ಈಗ ನಮ್ಮ ಆಂಗಣದಲ್ಲಿ ಕಾಣ್ತದೆ. ಆದ್ದರಿಂದ ಎಲ್ಲರಿಗೂ ನಾನು ಪ್ರಾರ್ಥಿಸ್ತೇನೆ, ನೀವು ಕೂಡ ನನಗೆ ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನಾ ಕೇವಲ ಪುರೋಹಿತರಿಂದಲೇ ಅಥವಾ ಆಲಿಮಿನಿಂದ ಸಾಕಾಗುವುದಿಲ್ಲ. ಅವರು ಕೈ ಜೋಡಿಸಿ ಎಲ್ಲರೂ ಅಲ್ಲಾಹನ ದಾಸರು, ನಾವು ಅವನ ಸೃಷ್ಟಿಗಳು, ಅವನೊಂದಿಗೆ ದೊಡ್ಡ ಸಂಪರ್ಕ ಇಟ್ಟುಕೊಳ್ಳುವವರಾಗಿದ್ದೇವೆ. ಆದ್ದರಿಂದ ನಮ್ಮ ದಿಕ್ಸೂಚಿ ಭಾಷಣ ಮಾಡುವ ನನ್ನ ಪ್ರೀತಿಯ ಮಿತ್ರರ ಮಗನಾದ PA ಕಾಲೇಜಿ ಮತ್ತೆ ಪ್ರೊಫೆಸರ್ ಕೂಡ ಆದ ಡಾಕ್ಟರೇಟ್ ಡಿಗ್ರಿಯನ್ನು ಸಂಪಾದಿಸಿದಂತಹ ಮುಬೀನ್ ರವರಿದ್ದಾರೆ. ಅವರು ಕೂಡ ನಿಮಗೆ ಹಿತವಚನ ನೀಡಲಿಕ್ಕಿದ್ದಾರೆ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಮಾಡಿ ಕೊಟ್ಟಂತಹ ಎಲ್ಲರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ದೀರ್ಘ ಆಯುಷ್ ಮತ್ತು ಅವರ ಮತ್ತೆ ಇದು ಅಲ್ಲಾಹನು ಅವರ ಅಭಿವೃದ್ಧಿಯನ್ನು ಅವರಿಗೆ ತೋರಿಸಿಕೊಡಲಿ. ಒಳ್ಳೆಯ ಮಾತುಗಾರಿಕೆ, ಒಳ್ಳೆಯ ನಡವಳಿಕೆಗಳು ಅಲ್ಲಾಹನವರಿಗೆ ಮಾಡಿಕೊಡಲಿ ಎಂದು ಪ್ರಾರ್ಥಿಸಿ ನನ್ನ ಈ ಚಿಕ್ಕ ಪ್ರಸಂಗವನ್ನು ನಾನು ಕೊನೆಗೊಳಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.
ಧನ್ಯವಾದಗಳು. ಇಂದು ನೂತನವಾಗಿ ಉದ್ಘಾಟನೆಗೊಂಡಂತಹ ಕಟ್ಟಡ ಒಂದು ಮುಂದಕ್ಕೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಈ ಕಟ್ಟಡ ಒಂದು ಉತ್ತಮವಾದಂತಹ ಮಾದರಿ ಅಸೋಸಿಯೇಷನ್ ಆಗಲಿ ಎನ್ನುವಂತಹ ಶುಭ ಹಾರೈಕೆಯ ಶುಭ ನುಡಿಗಳನ್ನ ಸಲ್ಲಿಸಿರ್ತಕ್ಕಂಥ ಜನಾಬ್ ಇಯಾತ್ಗಳು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಅವಧಿಯನ್ನ ತಮ್ಮಣ್ಣ ಶೆಟ್ಟಿ ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ತಮ್ಮಣ್ಣ ಶೆಟ್ಟಿ ಖ್ಯಾತ ನಟರು ಹಾಗೂ ನಿರ್ಮಾಪಕರು ಇವರು ತಗೊಳ್ಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಾರ್ಗದ ಬದಿಯಲ್ಲಿ ಇರತಕ್ಕಂಥ ಎಲ್ಲ ಆಮಂತ್ರಿತರು ಮುಂದಕ್ಕೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಈ ಮೂಲಕ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಂಚನೆ ಎನ್ನ ಆರಾಧ್ಯ ದೈವ ಗುಡಚಾಮುಂಡಿ ಅರಸು ಮಂಜುಷ್ಣರಿನ ಮನಸ್ಸು ನೆನೆತೊಂದು ಅಂಚನೆ ಪರಿಸರದ ಮಾತ ಧರ್ಮದ ದೇವರಲ್ಲಿ ಮಾತ್ರ ಆರಾಧ್ಯ ಶಕ್ತಿಯನ್ನು ಮನಸ್ಸು ಸ್ಮರಿತೊಂದು ಬಾರಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಸಾಕ್ಷಿಯಾಯನಿ ಅಂಚನೆ ಇನ್ನು ನಂಗೆ ಮಾತ ಆಶೀರ್ವಚನ ಮನ್ಪೆರ ಬರ್ತನಂಚಿನ ಜನಾಬ್ ಬೆಯ್ಯ ತಂಗಲ್ ಆರ್ನ ಪಾದಕ ಮಲಗುಲ ನಮಸ್ಕರಿಸಂದು ವೇದಿಕೆ ಮಾತ ಗಣ್ಯರೆಲ್ಲ ಮೂಲು ಸೇರಿದಂಚಿನ ಮಾತ ಎನ್ನ ಆತ್ಮೀಯ ಬಂಧುಲೆಲ್ಲ ಮಾತ ಮನಸ್ಸಿನ ಸ್ಮರಿತೊಂದು ಬಹುಶಃ ಕೆಲವು ಮಾತೊಂದು ವಿಧಿ ನಿಯಮ ಅನ್ಪಂಪೇರಿಗೆ ದಯಪಂಡ ಈ ಕಾರ್ಯಕ್ರಮ ನಾನು ಭಾಗಿಯಾವಡ 34 ವರ್ಷದೊಂದು ಅವಿರತ ಭಗೀರಥ ಪ್ರಯತ್ನ ಇನಿ ಆದ ಒಂದು ಪುರ್ಲದ ಕಟ್ಟಡ ನಿರ್ಮಾಣ ಆಪನ ಪುರ್ತಡು ಎನ್ನ ಪಾಲನೆ ಕೊಂಜಿ ಪೂರ್ವಡಿತ್ತಲ ಒಂದೊಂದು ದೈವ ಚಿತ್ತ ಬಹುಶಃ ನಮ್ಮ ಸಿದ್ಧಿಕೆರೆನೆ ಈ ಪುರ್ತಡು ಯಾ ನೆನಪುಡು ದಯಪಂಡ ಇನ್ನಿತ 10 ದಿನದ ಪಿರಾವಡಿಗೆ ಆ ಮನುಷ್ಯ ಏರಿ ಪಂಪಣಂಚಿನ ಇಂಕ ದಾಲ ಪರಿಚಯ ಇದ್ದಾನೆ ಒಂದು ಕಾರಣಾಂತರದೊಂದು ಟಿವಿದ ಡಿಬೇಟೆಡ್ ಇಂಕಲು ಒಟ್ಟ ಆಯ್ನ ಮುಖಾಲ್ಪ ಎಂಕಲಂಜ ಬುಲೈನ ಸಂಬಂಧ ಒಂದು 10 ದಿನಟ್ಟು ಒಂಜಿ ಒಡಲೆರಡು ಹಸು ಒಂದು ಮಲ್ಲಕ ಒಂದು ಬಾರಿ ವಿಶೇಷ ರೀತಿಯ ಬಾಂಧವ್ಯ ಎಂಕ್ಲೆಗೆ ಬರ್ತದೆ ಬಹುಶಃ ಈ ಕಾರ್ಯಕ್ರಮಗಳು ಎತ್ತೇರಿ ಯಾನ್ ಪಂಡೆ ಎಂಕೊಂತ ಮುಜುಗರ ಯಾನ್ ಸುರು ಏರ್ನಲ್ಲ ಪರಿಚಯ ಮೂಲ ಎಂಕೆ ಯಾನ್ ಇಂಚ ಬರೋಡು ಆಂಡಲಯಾನ ನೀನು ಖಂಡಿತ ಎಂಗಿತ್ತ ಮೂಲಭೂತ ತೂದಾನಗ ಎಂಕೆ ಐದು ರಟ್ಟು ವಿಚಾರೋಡು ಯಾನ ಧನ್ಯ ಎಂದಾನ ದಾಯಕಂತ ಕೇಂದ್ರ ಇತ್ತ ಸನ್ಮಾನ ಸ್ವೀಕಾರ ಮಂತ್ರಂಚಿನ ಒಂದು ತ್ರಿಮಾನ ಬದುಕಡೆ ತ್ರಿಮಾನ ಸೂತ್ರಗಳು ಬನಪಣಂಚಿನ ಒಂದು ಆ ಮೂತಿ ಸೂತ್ರಗಳು ಮನುಷ್ಯನೇ ಅತ್ಯುನ್ನತ ಸ್ಥಾನವು ಎಂಚ ಎತ್ತವನು ಬನಪಣಕ್ಕೆ ಕಾರಣಕರ್ತೆರೈನ ಆಜಬ್ಬಿರನ ಸಿನಿಮೋನ್ಯಾನ 4 ವರ್ಷದ ಪಿರಾವಡು ಐಕ ಬೋಡಾಪನ ಪೂರ್ತಿ ರಿಸರ್ಚ್ ಮಂತದೆ ಇನಿಗಳ ಯಾನೈತೆ ಯೂಟಿ ಪರಿತನ ಪಾತ್ರನು ಯಾನ್ ಮನ್ಪೆರ ಬೋಡದು ಎಂಕಲ್ನ ಸಂಪೂರ್ಣ ರೆಡಿ ಆದಿತ್ತು 4 ಇಯರ್ಸ್ ಬ್ಯಾಕ್ ಯಾರಿಗಳ ಗೊತ್ತಿತ್ತನೆ ಯಾರು ಇತ್ತುಗಂದಾರೆ ಗೊತ್ತಾತು ದಯಪಡ ಐಕ ಬೋಡಾಪನ ಅಭಿದೈತ್ ಮಾತ್ರ ರೆಡಿ ಆದಿತ್ತು ಆ ಯೂಟಿ ಪರಿದರ್ನ ಪಾತ್ರ ಯಾನ್ ಮನ್ಪೆರ ಬೋಡ ಇತ್ತನೆ ಅಂಚನೆರಿಗೆ ಮತ್ತೆ ರಿಸರ್ಚ್ ಆಂಡ್ ಬಹುಶಃ ಇದು ಬುಕ್ಕ ಕಾರಣಾಂತರ ಹೊಡೆದು ಐಕ ಈ ಮುಲ್ಪ ಒಂಜಿ ಅರುಣ ಪುದರಡು ಒಂಜಿ ಎಡ್ಡೆ ಸಾಮರಸ್ಯದ ಸಂದೇಶವನ್ನು ಕೊರಡು ಪಂಚಿನ ಉದ್ದೇಶಗಳು ಯಾನ ಐಕೊಂಜಿ ಎಲ್ಲ ಮುನ್ನುಡಿ ಬರೆಯ ಬಹುಶಃ ಇದು ಬುಕ್ಕ ಐನ ನಿರ್ದೇಶನ ಮನ್ಪಡ ಐನ ಅಂಚಿನ ನಿರ್ದೇಶಕರು ಒಂಜಿ ಕಾಕಸ್ಮಾತವಾದ ಎರ್ಮಾಯಿ ಫಾಲ್ಸ್ ಶೂಟಿಂಗ್ ತೀರ್ಪೋಯಿ ನಡೆದಾದ ಆ ಪ್ರಾಜೆಕ್ಟ್ ಒಂಚೂರು ಅರ್ಥೋಡು ಬಹುಶಃ ಬಾರಿ ಶೋಕುಳ ಐಕ ಬೋಡಪ್ಪನ ರಿಸರ್ಚ್ ಆದಿತ್ತನೆ ನನ್ನ ತೂಕ ದೇವರಿಂಚ ನಡಪಡ್ಬೇರು ಅಂಚ ಬಹುಶಃ ಇನಿ ಇಂದೊಂಜಿ ಬಾರಿ ಪುರ್ಲುದ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ಇನಿ ನಮ್ಮ ಮಾತ ಪತ್ತಪ್ಪೆ ಜೋಕಲ್ಲ ಒಂಜಪ್ಪೆ ಜೋಕಲ್ಲೇ ಕೊಂಚ ದುಂಪದ ಗಿಟ್ಟು ಸೇರಿದು ನಮ್ಮ ಇನಿ ಉಳ್ಳ ಇನಿ ನಿಜವಾದ ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಈ ಒಂಜಿ ಜಿಲ್ಲೆಡೆ ದೈವ ದೇವರೇ ಬಾರಿ ಶೋಕದ ಈ ಒಂಜಿ ತುಳುವ ನಾಡದ ಈ ಒಂಜಿ ತೌಲವ ಧರ್ಮಗಳು ಬಾರಿ ದುಂಬೆ ದೇವರಿಗೆ ಸಾಮರಸ್ಯವನ್ನು ದೀತೇರಿ ನಂಗೆ ಗೊತ್ತು ದೈವ ದೇವರಿಗೆ ಬೇಡಿಕೊಂಡ ಸಾಮರಸ್ಯ ಮನುಷ್ಯಗಿನಿ ಆ ಪೃಥ್ವಿಯಿಂದ ಪಂಪಣ ಪರಿಸ್ಥಿತಿ ಮುಟ್ಟ ನಮ್ಮ ಜೀವನ ಮುಟ್ಟದ ಬಹುಶಃ ನಮಕ ಮಾತ ಗೊತ್ತಿತ್ತಲಗನೆ ಇನಿ ಕೈತಾಳದ ಅರಸ ಮಂಜುನಾಥ್ ಕ್ಷೇತ್ರದ ಸಾಮರಸ್ಯಪ್ಪು ಅತನ್ನ ಅಜಲಮಗಿರಿ ಪಲ್ಲಿದ ಸಾಮರಸ್ಯ ಕಡಶ್ವಾಲ ದೇವಸ್ಥಾನದ ಸಾಮರಸ್ಯಪ್ಪು
ಬಪ್ಪನಾಡು ದೇವಸ್ಥಾನದ ಸಾಮರಸ್ಯಲುಪ್ಪ ಅಂಚ ಅನೇಕ ಇನ್ನು ದಿಕ್ಕರು ತೋಡ ಐತೆ ಪಾವೂರು ವೈದ್ಯನಾಥ ದೇವಸ್ಥಾನಗಳ ಅಲ್ಪದ ಮುಸ್ಲಿಂ ಕುಟುಂಬಗಳ ಸಂಬಂಧ ಅಂಚನೆ ಅರಿಬೈಲ ಕಂಬಳಿನ ಸಂಬಂಧ ಬಹುಶಃ ಇನ್ನಿತ್ತ ಜನಕ್ಕಳು ನೀನು ಆಲೋಚನೆ ಮಾಡ್ಕೊಡು ಏತು ಪೊರ್ಲುಡು ಈ ಸಮಾಜದೊಂದು ಇಂಚಿನ ಪೊರ್ಲುದ ಬಾಂಧವ್ಯದ ಸಾಮರಸ್ಯದ ಚಿತ್ರಣ ನಮ್ಮ ದೇವರಿಗೆ ತೀರಿ ಇನಿ ಜಾತಿ ಧರ್ಮಗಳು ವೈತಿಜ್ಯ ಮರಾಠಿ ಜಾತಿ ಉಂಡು ಪಕ್ಕಿ ಪರಣೆಯ ಜಾತಿ ಉಂಡು ಪ್ರಾಣಿ ಸಂಕುಲೋಡು ಜಾತಿ ಇಲ್ಲ ಒಂಜಿ ಮೀನು ಪ್ರತಿ ಒಂದು ವಿಷಯಗಳು ದೇವರಲ್ಲಿ ಭಿನ್ನ ಭಿನ್ನವಾಗಿ ನಂಚಿನ ಜಾತಿ ಧರ್ಮಗಳು ಎಂದಿದ್ದೀರಿ ಆಂಡ ಐನು ಪ್ರಕೃತಿ ಗುಣಧರ್ಮದ ಮುಖಾಂತರ ಸಮತೋಲನ ಕೊನಪ್ಪು ನಾವು ಮನುಷ್ಯನ ಕರ್ತವ್ಯ ದಾಯಗಂದಿಕೆಯಿಂದ ಪ್ರತಿ ಒಂಜಿ ಮನುಷ್ಯನ ಒಂಜಿ ಸೂಚಿದ ಮುಣತಂಚಿನ ವೀರ್ಯ ಅವೊಂಜಿ ಮಾಂಸದ ಮುದ್ದಾದ ಐಕೊಂಜಿ ರೂಪ ಸೃಷ್ಟಿಯಾದ ಅವು ಜಗತ್ತಿಗೆ ಒಂದು ಮಾನವೇ ಅದು ಬರ್ತಾರೆ ಐದು ಬುಕ್ಕ ಐಕೆ ಒಂಜಾತ ವಿಶೇಷವಾಯಿನಂಚಿನ ಸಂಸ್ಕಾರಗಳು ಆತ್ಮೀಯತ ಮುಖಾಂತರ ಮಾನವಿಯಿಂದ ಆಪೆ ನಂಗೆ ಜಗತ್ತಿಗೆ ಆಗ್ತಾರ ಸತ್ಯನು ಪಂಪಾಲೆ ಒಂಜಿ ಇನ್ನು ನಿನ್ನ ದೇವರಿರಲಿಲ್ಲ ಬೊಕ್ಕೊಂಜಿ ಇನ್ನು ನಿನ್ನ ಅಮ್ಮ ಇರಲಿಲ್ಲ ನಂಗೆ ಅಮ್ಮನ ತೋಜೈನ ಅಮ್ಮನ ಒವೇ ಒಂಜಿ ಡೌಟ್ ಜಂಗಲ ಅವೆನ್ನ ಅಮ್ಮೆ ಎಂದು ನಮ್ಮ ಒತ್ತೊಂದು ಬೈನಿ ಅಂಚನೆ ಆಲು ತೋಜೈನ ಧರ್ಮ ಉಡ್ಲ ನಮ್ಮ ಇನಿ ಗಾವಂಜಿ ಡೌಟ್ ಜನ ಧರ್ಮವನ್ನು ಪಾಲಿಸೋಡು ಅಪ್ಪ ತೋಜೈನಂಚಿನ ಧರ್ಮವನ್ನು ಪಾಲಿಸೋನ ಮುಖಾಂತರ ಅಪ್ಪನ ಧರ್ಮವನ್ನು ಋಣವನ್ನು ತೀರಿಸೋ ನಾವು ಪ್ರತಿಯೊಂದು ಧರ್ಮೀಯನ ಕರ್ತವ್ಯ ಯಾನಿಡೆಗೆ ಬತ್ತದಲ್ಲ ಇಲ್ಲಿ ಒಂದು ಶಾಂತಿದ ಶಿಂತನ ಪಾಡದೆ ಹೋದು ಯಾನೊಂಜಿ ಅನುಷ್ಠಾನದ ಹಿಂದೂ ಆಧುನಿಕರ ಮಧ್ಯೆಡು ಯಾನ ಈ ಸಾಮರಸ್ಯನು ಬಯಕನ ವಿಚಾರ ನಮ್ಮ ಪಾತಿರ್ಬ ಇನಿ ದೇವರಲ್ಲಿ ಮಾತ ಧರ್ಮೋಲ್ಲ ಖಾಲಿ ಧರ್ಮೋಲೆ ಪುಟೀಜ ಧರ್ಮದ ಪಿರಾವುಡು ಧರ್ಮ ಗ್ರಂಥಗಳ ಜನನಾಥಲೆ ಧರ್ಮ ಗ್ರಂಥದೊಟ್ಟಿಗೆ ಧರ್ಮ ಗುರುಕುಲಗಳ ಜನನಾಥಲೆ ಆ ಧರ್ಮದ ಧಾರಣೆ ಮಿಂಚ ಆ ಧರ್ಮೋಡು ಎಂಚ ನಮ್ಮ ಬದುಕೋಡು ಐನಿ ಎಂಚ ಇಟ್ಕೊಡು ಪಂಪುನಿ ನಮ್ಮ ಇನಿ ಆಲೋಚನೆ ಮನ್ಪೊಡು ಇನಿ ನಮ್ಮ ಇನಿ ನಮ್ಮ ನಂಗೆ ತಪ್ಪೆತೋಜೈನ ಧರ್ಮಗಳ ಸರಿಯಾದ ನಡಪ ಅಂದ್ರೆ ಏರೆಗ ಒಂದು ಇನಿ ರಾಜಕೀಯಗಳು ಇನಿ ಧರ್ಮನು ಆಲಿಯರ ಪಿದರ್ನಿರ್ದಾದ ನಮ್ಮ ಇನಿ ಶೋಚನೀಯ ಪರಿಸ್ಥಿತಿಗಳುಳ್ಳ ಬಂದುಲೆ ಇನಿ ಸರಿ ಕೂಡ ನಮ್ಮ ಇನಿ ಮಾತೆರೆಗಳ ಇನಿ ಬಂದರದಂಚಿನ ಒಂದು ಜಾಗ ನಮ್ಮದೇ ತನಕ ಕೋಟ್ಯಾಂತರ ರೂಪಾಯಿ ಟರ್ನೋವರ್ ಆತದ ವ್ಯಾಪಾರದ ಕ್ಷೇತ್ರ ಅಲ್ಪ ಮಾತ ಜನಕ್ಕಲ್ಲ ಏತ ಶೋಕದ ಬೇರೆ ಮಂತ್ರದ ಗಲಾಟೆ ಮಂತ್ರಿ ಒಟ್ಟ ಪಿರಾಂಡ ಓಲ್ಲ ಬಂದರಡು ಕಮ್ಯುನಲ್ ಗಲಾಟೆ ಆಪಡ ಇನ್ನು ಐದು ತೀರ್ಥಗೊಂಡ ತಕ್ಕೆಗೆ ಬೋಪಣಮ್ಮ ಒಂಜಾತ ಬೇರವಂತ್ವ ಎಂಚೆಂಚಿನ ಬೇರವನ್ಲವಂತ್ವ ಆಂಡ ಓಲ್ಲ ಗಲಾಟೆ ಲಾಪ ಪಾತೆರಪ್ಪ ಓಲ್ಲ ಕಮ್ಯುನಲ್ ಗಲಾಟೆ ಅಂದ ಆಪಿ ಇನಿ ನಮ್ಮ ದಕ್ಷಿಣ ಕನ್ನಡ ಇಡೀ ಊರ್ದ ಈ ಕೋಮು ಗಲಾಟೆಗೆ ಸಂಬಂಧಪಟ್ಟಂತಿನ ಒಂದು ವಿಶೇಷವಾಗಿ ನಂತರ ಲಿಸ್ಟ್ ನಮ್ಮ ದೆತ್ತಂಡ ಐತೆ ಇನಿ ಒಂದು ಸಿಎನ ಜೋಕುಲುಜ್ಜ ಡಾಕ್ಟರ್ನ ಜೋಕುಲುಜ್ಜ ಲಾಯರ್ನ ಜೋಕುಲುಜ್ಜ ಒಂದು ಪತ್ತಿರೋಗಂಡಿ ಬಜ್ಜಯಪ್ಪನ ಜೋಕುಲುಜ್ಜ ಒಂದು ಪೂಜೆದ ಭಟನ ಜೋಕುಲುಜ್ಜ ಪಲ್ಲಿದ ಅಧಿಕಾರನ ಮುಕ್ಕುನ ಜೋಕುಲುಜ್ಜ ಇನಿ ಐಟಿ ಏರು ದಿನಕೂಲಿ ಕಷ್ಟ ಬರ್ತದೆ ಬೆಂದಿದ ತಿನ್ಪುಣ ಪುದಾರ್ನಿ ಇನಿ ಲೈನಾ ಲೈನ್ ಇಪ್ಪುಡು ಇನಿ ಧರ್ಮನು ಸಾಧಿದೆ ಕತ್ತಿ ತಲವಾರು ಪತ್ತೊಂದು ಕಾಪನ ಪರಿಸ್ಥಿತಿ ಆ ಆಯನ ಆಗಿದ್ದ ಧರ್ಮ ಇಪ್ಪುನ ಪರಿಸ್ಥಿತಿ ಆತದೆ ಅವು ದಾಯಗಿ ಓಡೆ ಬಿಟ್ಟ ಅಂತ ಕೇಂದ್ರ ನೆಕ್ಕೆ ಕಾರಣದಾದ ಅಂತ ಕೇಂದ್ರ ಇನಿ ಮನುಷ್ಯರಿಗೆ ಪ್ರಾಥಮಿಕ ಶಿಕ್ಷಣದ ಕೊರತೆ ಆಯ್ತು ಧರ್ಮ ಶಿಕ್ಷಣದ ಕೊರತೆ ಆದ ಇನಿ ಪಲ್ಲಿದ ಭಾಷಣಪ್ಪು ದೇವಸ್ಥಾನದ ಭಾಷಣಪ್ಪು ಅಥವಾ ನನಂದಿಗೆ ಧಾರ್ಮಿಕ ಭಾಷಣ ಅಂತ ಪನ್ಪುನ ಪುದರ್ಬಾರ್ದು ಆ ಭಾಷಣ ಪನ್ಪುನ ಹೆಚ್ಚಿನ ಅಂತ ಕೇಂದ್ರ ಎದುರದ ನಿರ್ಪುನು ಎದುರದ ಅವಾಚ್ಯ ಶಬ್ದವನ್ನು ನಿಂದಿಸವನು ಎದುರದಾಗಿ ಹಿಂಸಾತ್ಮಕ ರೀತಿಯ ಪಾತ್ರನು ಇಂಚಿನ ಒಂದು ಧಾರ್ಮಿಕ ಚಿಂತನೆ ಅಥವಾ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆತಂದಾಂಡ ಜನಸಾಮಾನ್ಯಗೆ ಓಲು ಜಾನತಿಕೆಯರ ಸಾಧ್ಯ ಉಂಟು ಜಾನದ ಕೊರತೆದಾದ ಈ ಸಮಾಜೋಡಿ 30% ವೇಸ್ಟೇಜ್ ಜನಕುಲು ಸ್ವಲ್ಪ 7% ಜನಕುಲ ಮಾನಸಿಕ ಪರಿಸ್ಥಿತಿ ಪಂದವನ ಸ್ಥಿತಿ ನಿರ್ಮಾಣ ಆಗ್ತದೆ ಉದರ್ದಾದಿ ನೀನು ರಾಜಕೀಯಗಳು ನೀನು ಲಾಭ ಬೆಳೆದ ಇನ್ನಿರ್ದೊಂದು 10-15 ವರ್ಷದ ಇಂಚಿ ಧರ್ಮನು ರಾಜಕೀಯದಲ್ಲಿ ಕಂಟ್ರೋಲ್ ನಿರ್ದಾದ ಅತನ ಈ ಧರ್ಮೋಲೇನ ರಾಜಕೀಯ ನಿಯಂತ್ರಣ ಮನ್ಪನಿರ್ದಾದ ಇನಿ ಮನುಷ್ಯನೇ ಖಾಲಿ ಒಂಜಿ ಓಟು ಮಾಡಿದರೆ ಬೋಡ ಮಾತ್ರ ತಯಾರು ಮಾಡ್ತೀರಿ ಆ ಓಟು ಬಂದಾಗ ದುಮ್ಮು ಮಾತ್ರ ರಾಜಕಾರಣಿಗಳಿಗೆ ಒಂಜಿ ಅಕ್ಲಿಗೆ ರಾಜಕೀಯ ಮಾನದಂಡಗಳು ನಿಪ್ಪೆದ ಆಯ್ ವೈನ್ ಆಯ್ ರೋಡ್ ಅಂತೇನಾ ಆಯ್ ಶಾಲೆ ಕಟ್ಟೇನಾ ಆಯ್ ಕರೆಂಟ್ ಕೊರಿಯೇನಾ ಆಯ್ ಜನಕುಲ ಮೂಲಭೂತ ಸೌಕರ್ಯವನ್ನು ಕೊರಿಯೇನಾ ಅತನ ಜನಕುಲ ಸ್ಪಂದಿಸಾಯನ ಬನ್ಪಣಿತ ಮಿತ್ತು ಆಗೊಂಜಿ ಮತ ಕೊಪ್ಪನ ನಿರ್ಣಯ ಆಪೇದನೆ ಇನಿ ನಮ್ಮ ತುಳುನಾಡದಂಚಿನ ಒಂಜಿ ದುರ್ದೈವಗಳು ಇನಿ ಎಂಚಿನ ಅಂದ್ಕೇಂಡ ಏರಿನಿ ಜಾಸ್ತಿ ಗಲಾಟೆ ಆತಂದ್ರೆ ಆ ನ್ಯಾಯ ಗೆಲ್ಪೆ ಪನ್ಪುಣ ತೀರ್ಮಾನದ ತೊನ್ನ ಪರಿಸ್ಥಿತಿ ಮುಟ್ಟ ಈ ಮನುಕುಲ ಇನಿ ತಯಾರಾತ ಅವು ನಮ್ಮ ಇನಿ ದುರಂತ
ಏತ ಶೋಕುಡು ಏತ ವ್ಯವಸ್ಥೆಡು ಏತ ಹಿರಿಯಾಕಲು ಏತ ಶೋಕುಡು ಒಂಜಿ ಬಾಂಧವ್ಯ ದೀತೇರು ನಮ್ಮ ನೆಟ್ಟು ಇನಿ ಪ್ರತಿ ಒಂಜಿ ವಿಷಯ ನಮ್ಮ ಇನ್ನು ಎನ್ನುಡು ಎಂಕಲ್ನೆಟ್ ಒಂಜಿ 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 ಪಾತ್ರೆ ಪಚ್ಚ ಕಲ್ಲು ಗಣಪಾನಿನಗೆ 21 ನಮಸ್ಕಾರ 786 ಆಕೆ ಏತ್ ಮಾತೊಂಡು ಗೊತ್ತುಜಿ ಅನ್ನ 786 ಟೋಟಲ್ ಮಲ್ಪನಾಗ ಅವು 21 ಪಚ್ಚ ಮಲ್ಪನವಿನ ಮಾತೆಗೆ ಒಂಜಿ ಸಮೃದ್ಧಿದ ಸಂಕೇತ ಪಚ್ಚ ಕಲ್ಲು ಗಣಪಾನಿನಗೆ 21 ನಮಸ್ಕಾರ ಒಂಜಿ ಕನೆಕ್ಷನ್ ತುಲೆ ಪಚ್ಚ 21 ನಮಸ್ಕಾರ 786 ಅವು ಅಂಚನೆ ಇನ್ನು ನಮ್ಮ ಪ್ರತಿಯೊಂದು ವಿಷಯನ ನಾವು ಬೈಬಲ್ ಕುರಾನ್ ಗೀತದ ಪೂರ ಸ್ಥಲ್ಲಿಂಗ್ಲ ಐನಂದಿದ್ದೀರಿ ದೇವಸ್ಥಾನ ಮಸೀದಿ ಚರ್ಚದ ಪೂರ ಸ್ಥಲ್ಲಿಂಗ್ಲ ಆಜಿದ್ದೀರಿ ಇನಿಯಾನ ಪ್ರತಿಯೊಂದು ವಿಷಯಗಳ ನಮಕೇನ ಪ್ರತಿಯೊಂದು ವಿಷಯ ದೇವರ ಸೃಷ್ಟಿಮಂತನ ಈ ಜಗತ್ತನ್ನು ಕೃಷ್ಣ ಮನ್ಪನ ರೀತಿಲಿ ದೇವರ ಸೃಷ್ಟಿಮಂತನ ಈ ಪರಿಸ್ಥಿತಿని ನಮ್ಮ ಇನಿ ಮಾರಕಾಪನ ರೀತಿಲಿ ನಮ್ಮ ಈ ವರ್ತನೆ ಇಂಚ ಮನ್ಪೊಂದಿತ್ತಂದ ಅಂದ ನಮ್ಮ ಇನಿ ಹಿರಿಯಾಕಲು ತೋಜಾಯಿನಂಚಿನ ಈ ಪುರ್ಲುದ ಈ ಅರಿವಾಣದ ಬಂಗಾರದ ತಟ್ಟೆನು ನಮ್ಮ ಹಾಳು ಮಂತೊಂದುಲ್ಲ ಬಂದುಲೆ ಈ ರಾಜಕೀಯ ನಿಯಂತ್ರಣ ಈ ರಾಜಕೀಯ ರಾಜಕಾರಣದ ಕೈರ್ತಿ ಧರ್ಮವನ್ನು ಬೇರ್ಪಡಿಸೋಣವೇ ಇಳಿತ ಮೂಲ ಉದ್ದೇಶ ಸರಿಯಾದ ನಿಖಲೆ ಮಾತಿರ್ಲ ಯಾನು ಎನ್ನ ಧರ್ಮೋಡು ದಾದ ಉಂಡು ಪಂಪನ ಎದುರುದಾಗಿ ತಿರುಪವನ ಪ್ರಯತ್ನವಂತ ಅಂಚನೆ ಯಾನು ಎದುರುದಾನ ಧರ್ಮೋಡು ದಾಲಜ್ಜಿಂದ ಪನಿಯರ ಬಲ್ಲಿ ಇಂಚಿನೇನು ಪ್ರತಿಯೊಂದಿಲ್ಲ ಮಂತದೆ ಯಾನು ಎನ್ನ ಧರ್ಮವನ್ನು ಗೌರವಿಸುವಂತ ಮುಖಾಂತರ ಎನ್ನ ಧರ್ಮದ ವಿಚಾರವನ್ನು ತಿರುಪವನತ ಮುಖಾಂತರ ಎದುರುದಾನ ಧರ್ಮೋಡು ದಾದಂಡು ಪಂಪನೆ ನಮ್ಮ ಕೇನ್ನ ನಿರ್ಮಾಣವಂತೋಡು ಜೀವನ ನಮ್ಮ ಇನ್ನು ಎಡಪಂಥೀಯ ಚಿಂತನೆಪ್ಪು ಬಲಪಂಥೀಯ ಚಿಂತನೆಪ್ಪು ಅತನ ಕುರಾನ್ ಒಪ್ಪು ಅತನ ಬೈಬಲ್ ಒಪ್ಪು ಅತನ ಭಗವದ್ಗೀತೆ ಒಪ್ಪು ಅತನ ಮಾತ ಧರ್ಮದ ವಿಚಾರಲ್ಲ ಒಯ್ನ್ಲ ಕೇನೀರ ಬಲ್ಲಿಂದಿ ಮಾತೆನ್ಲ ಕೇನೋಡು ಮಾತೆನ್ನು ಕೇನ್ನತ ಮುಖಾಂತರ ಓ ಬೋಡು ನಂಗೆ ಓ ಬುರ್ಚಿ ಪಂಪನೆ ನಮ್ಮ ತಿರಿಯೋಡು ನಿರ್ದಾದೆ ಬಾರಿ ಶೋಕುಡು ಎಂಕ್ಲೆಗೆ ಎನ್ನ ಇಲ್ಲಲ್ ಬುಲೈನಂಚಿನ ತೌತೆ ಎನ್ನ ಅಪ್ಪೆ ಅಜಿಲಮಗಿರಿ ಪಲ್ಲಿ ಕೊರ್ದು ಗುಣಪುನಂಚಿನ ಕೊರ್ದು ಗಡಪುನಂಚಿನ ದಿನ ಕುಡೋರ ತೂವೋಡು ಪಂಪನವೇ ನಮ್ಮ ಆಸೆ ಅನ್ನು ನಮ್ಮ ಆಸೆ ಎಂಗಳ ಕಣ್ಣೆದುರು ಇನ್ನಿಲ್ದ 15 ವರ್ಷದ ಪಿರಾವುಡು ಒಂಜಿ ಸಮೃದ್ಧವಾಯಿನಂಚಿನ ಒಂಜಿ ಬಾಂಧವ್ಯ ಇತ್ತ ನಮ್ಮ ಇನ್ನು ಏತ ಶೋಕದ ಭಾವಪೂರ್ಣವಾಯಿನ ಸನ್ನಿವೇಶ ಇನ್ನು ಏತೋ ದಿಕ್ಕಡೆ ದೇವಸ್ಥಾನಡು ಸುಡುಮದ್ದುಲಿನ ಬುಡಪುಂದಾಂಡ ಮುಸ್ಲಿಂ ಸಹೋದರರು ಓಲ್ಲ ಒಂಜಿ ಸಮಸ್ಯೆ ಆತದೆ ಒಂದೇ ಒಂಜಿ ಮುಸ್ಲಿಂ ಸಹೋದರರು ಯಾನು ಮಸ್ತ್ ಸಭೆಟ್ಟು ಬಂತಾನೆ ಈ ದೈವವನ್ನು ಪ್ರಶ್ನಿಸೋದನ್ನಾಗಲಿದ್ದೀರಿ ಈ ದೈವದ ಬಗ್ಗೆ ಅಪಾಸ್ಯವಂತನಾಗಲಿದ್ದೀರಿ ಈ ದೈವದ ಬಗ್ಗೆ ಒಂಜಿ ಬುರ್ಚನ್ನ ನುಡಿಗೊರ್ತನಾಗಲಿದ್ದಿ ಇನಿ ಸಮಾಜ ದಾದಾತನಂದು ಕೇಂದ್ರ ಖಾಲಿ ಒಂಜಿ ಓಟುಗು ಬೋಡಾದು ರಾಜಕೀಯಗೂ ಬೋಡಾದು ಯಾನು ಈ ರೀತಿಯ ಪರಿಸ್ಥಿತಿ ಜನಕ್ಕಳು ಮಂತೊಂದುಳ್ಳೇರಿ ನಿಖಲ್ ಪ್ರತಿ ಊರಿಲ್ಲ ಎನ್ನೋಡು ತನ್ನ ಪೆತ್ತನ ಅಪ್ಪೆ ಆ ಒಂದು ಎಲ್ಲಿಯ ನೆತ್ತರದ ಗಿತ್ತಿನ ಕೈಟ್ ಪತ್ತೊಂದು ಒಂಜಾತ ನಿರೀಕ್ಷೆ ಮಾಡ್ಕೋಲೆ ಎನ್ನ ಬಗೆ ಬಾಲೆ ಒಂಜಿ ಧರ್ಮವನ್ನು ಎನ್ನ ಧರ್ಮವನ್ನು ಅತನ ಹಿಂದೂ ಆವಡು ಮುಸ್ಲಿಂ ಆವಡು ಕ್ರಿಶ್ಚಿಯನ್ ಆವಡು ಎನ್ನ ಧರ್ಮವನ್ನು ಆಚರಿಸಂದು ಎನ್ನ ಕುಟುಂಬವನ್ನು ತೂವೊಂದು ಎನ್ನ ಯೋಗಕ್ಷೇಮವನ್ನು ತೂದು ಈ ಊರಿಗೊಂದು ಎಡ್ಡೆ ಸುಧಾರಣ ಕನಪೆ ಬಂದದು ಆ ಪೆತ್ತಿನ ಬೇನೆಲ್ಲ ನೆತ್ತರದ ಗಿತ್ತಿನ ಪತ್ತೊಂದು ಆ ಬಾಲೆ ತನ್ನ ಆ ಅಪ್ಪೆ ಸಂತೃಪ್ತಿ ಪಡಪಲ್ ಇನಿ ಬುಲೆಒಂದು ಹೋದಾನಗ ನಂಗೆ ಅಪ್ಪೆನ ನೆನಪಾಪಿ ಸಮಾಜದ ಪರಿಸ್ಥಿತಿ ನಮ್ಮ ತೂಪ ನಿಖಿಲ ನೆಂಜಿ ಸ್ವಂತ ನಿರ್ಧಾರ ಮಾಡ್ಕೊಂಡು ಹೋಗ್ತಾರೆ ನಿಖಿಲ ವೈಕ್ಯ ಬೋಡಾದ ಅರ್ಥಿಲ್ಲ ಆ ಎಂಚೆಂಚಿನ ನಂಗೆ ಕಲ್ಪೈನ ಧರ್ಮ ಗ್ರಂಥಲ್ಲ ಆ ಚೌಕಟ್ಟುಗಳ ಬದುಕಿರಂಗಲ ಕಲ್ಪಲೆ ಯಾನು ಹಿಂದೂ ಆದ ಪ್ರಯತ್ನ ಮಂತೊಂದುಲ್ಲ ಎನ್ನ ಎದುರು ಎನ್ನ ಧರ್ಮಲ್ಲ ನೆರೆಯರ ಬಿಡ್ತುಜಿ ಎದುರ್ದ ಧರ್ಮಲ್ಲ ನೆರೆಯರ ಯಾನು ಬಿಡೊಂದು ಐರ್ದಾದ ನೆರೆ ಬಿಡ್ತುಜಿ ತಾಯಿಗೆ ಬಿಡ್ತುಜಿ ಎಂದ ಯಾನು ಒಂದು ದೇವರನ್ನ ಸೃಷ್ಟಿ ಒಂದು ದಾಳ ಮಂಪಿರಾಜಿ ಇನಿ ಮಾತ ಸಮಾಜಲ್ಲ ಇನಿ ಇಂಚಿನ ಪರಿಸ್ಥಿತಿ ನಿರ್ಮಾಣ ಆತದೆ ಇನಿ 30% ಸಮಾಜದ ವೇಸ್ಟೇಜ್ ಜನಕ್ಕಳಿರ್ದಾದು ಸ್ವಲ್ಪ 70% ಜನಕ್ಕಳ ಮಾನಸಿಕ ಸ್ಥಿತಿನಿ ದಾನ ಮಂಜಿ ಅಲಗಡೆ ಅವನೊಂದು ಯಾನು ಕೋಡೆ ಇನಿ ನಮ್ಮ ಏತ ಸರ್ತಿ ನಮ್ಮ ಈ ಒಂಜಿ ನಿತ್ತ ಈ ಕೋಮುಗಳ ಬೇಡಿ ಬಾರಿ ಒಂಜಿ ಬೇಜಾರಾಪನಂದಕ್ಕೆ ದಯದೀತೆ ಜವನೇರೆ ದುಶ್ಚಟ ಅತನ ಡ್ರಗ್ಸ್ ಅತನ ಇಂಜಿನಿಯರ್ ಮಾತ ಪಿದೈ ಬಲೆ ನಿಖಲೊಂಜಿ ಅಪ್ಪೆ ನಿಖಲೊಂಜಿ ಮಿಕ್ತಿ ಅತನ ಪೂರ ಯಾನ್ಲ ಎನ್ನೊಂಜಿ ಅಪ್ಪೆ ಎನ್ನ ಮಿಕ್ತಿ ಎನ್ನ ಸಂಸಾರಗಳು ಹೆಂಗ್ ತೋಜೋಡು ನೇನು ಮಾತ ನಿಖಲ್ ಪಾರ್ದು ಈ ನೇನು ಮಾತ ನಮ್ಮ ಬೆತೊನ್ನೆತ ಮುಖಾಂತರ ಏನೋ ಒಂದು ರಾಜಕಾರಣಿಯನ್ನು ತೃಪ್ತಿಪಡಿಸಿರಬೋಡದು ಏನೋ ಒಂದು ಗೆಲ್ಪ ಇರಬೋಡದು ಏನೋ ಒಂದು ಪಟ್ಟೋಗೆ ಇರಬೋಡದು ಓಲ ಒಂದು ಬೆಂದದ ಬೋಪನ ಬಸದು ಬರ್ತಾರೆ ಬೈಯಡೆ ಪಾಪ ಬೆಂದದ ಬಚ್ಚಲಾದ ಬಸಗಾಪನ ಆಗ್ಬೋದು ಕುತ್ತದು ಬರ್ಪನು ಅತನ ಬುಕ್ಕೋರೆಗೆ ಹಾಕದ ಬೋಪನು ಒಂದು ಬಡ ಜೀವಿಗಳನ್ನು ಬದುಕೆರೆತೀರಂತಿನ ಪ್ರಾಣಿಗೆ ಸರಿಯಾದ ಬದುಕುವಂತಿನ ಈ ಮಾನವರಿಗೆ ಧಿಕ್ಕಾರ ಬಂದನೆ ಯಾನು ಬಣ್ಣೊಂದಿಲ್ಲ ಯಾನು ಮಾತಾಡಲ್ಲ ಬಲ್ಪ ಈ ದುಷ್ಟದ ಒಂದು ಸಮಾಜವು ಇಂಥ ಜವನೇರನಿಗೆ ಉತ್ತರ ಅವಡು ನಮ್ಮ ಧರ್ಮವನ್ನು ಮತ್ತೊಂದು ಆಯ ಬಚ್ಚಿ ವಾ ರಾಜಕಾರಣ ಇಲ್ಲ ಆಯ ಕರೆಂಟ್ ನೀರಿಗೆ ನೇನು ಮಾತ ಇಂಚಿನ ಮೂಲಭೂತ ಸೌಕರ್ಯ ಕೊಡ್ದು ಆಯ ಪಟ್ಟ ಉಪಾಡು ಏರ ಬರೆಯಿನ ಧರ್ಮನು ಏರೇ ಕಲ್ಪೈನ ಧರ್ಮ ಗ್ರಂಥಲೇನು ಏರ ಬರ್ಪೈನ ಒಂದು ಸಂಪ್ರದಾಯನು ಆಯ ಇದು ಬಲಿ ಕೊಡ್ದು ಆಡ ಕಲ್ಪನಾ ಪರಿಸ್ಥಿತಿ
ಪಂತಿನ ನಿಖಲಿಗೆ ನೆನಪೊಚ್ಚಿ ನಂಗೆ ನಮ್ಮ ಗುರುಕುಲಂಚ ಪಂಪೇರೆ ನಮ್ಮ ಧರ್ಮೋಡದಾದ ಪಂತನೆ ನಮ್ಮ ದೇವರದಾದ ಪಂತೇರಿ ನಮ್ಮ ದಾದ ಸಾಧಿಸೋಡು ಪಂಪನೇನೆ ಸಾಧಿಸಕ ಒಂದೊಂಜಿ ಬಾರಿ ಪೂರ್ಣದ ಒಂಜಿ ವಿಷಯ ಇನ್ನಿಲ್ಲ ನಮ್ಮ ತೂಪ ಇನಿ ಮಾತ ಇನಿ ಒಂಜಿ ನಮ್ಮ ಈತ್ ಪರ್ಪೋಲಾಪ ಇನಿ ಅತ್ತನ ಹಿರಿಯ ಆಜ ತಿಂಗಳಿಗೆ ಒಂಜಿ ಬೇತೆ ಬೇತೆ ಧರ್ಮೋಡು ಬೇತೆ ಬೇತೆ ಪರ್ಪೋಲಾಪ ಒಂದು ಮಾತ ನಮ್ಮ ತುಳುನಾಡು ಒಂಜಿ ನಿತ್ಯೋತ್ಸವ ನಮ್ಮ ದೈವಲು ಬಾರಿ ಶೋಕುಡಿನಿ ನೆಕ್ ಬೋಡಾಪನಂಚಿನ ವ್ಯವಸ್ಥೆ ರೀತಿಯಲ್ಲಿ ಯಾನಲ ತುಳುನಾಡದ ತೌಲವ ಧರ್ಮದ ಪ್ರಕಾರ ಯಾನೆ ಕಡೆ ಪನ್ಲೆಕನೆ ಇನ್ನಿಲ್ಲ ಆಲಂಗಾರ ಕುಂತುರದಂಚಿನ ಆಲಂಗಾರದ ಜಾಗೆದೆ ಮುಸ್ಲಿಂ ಕುಟುಂಬಗಳು ಏತೋ ದೇವಸ್ಥಾನೋಡು ಬ್ಯಾಂಡ್ ಉರಿಪುಣಕುಳ್ಳೇರೆ ಕೋಲೋಡು ಬ್ಯಾಂಡ್ ಉರಿಪುಣಕುಳ್ಳೇರೆ ಇನಿ ಏಪ ನಮ್ಮದ ಕೆಲಸಲೇನು ಮಪ್ಪಣಕುಳ್ಳೇರೆ ಇನಿ ಏರೆಗೇರಿ ಇನಿ ಮಾತೆಲ್ಲ ನಮ್ಮ ಖಾಲಿ ಬನ್ನ ಬಾಡಿ ಬೆಟ್ಟಿಗೆನೆ ನಮ್ಮ ಇಂಚೆಂಚಿನ ಬದಲಾಪ ಒಂಜಿ ಬನ್ನ ನಮ್ಮಂದ ತೆರಿಪ ಯಾನಿಕೆ ಒಂಜಿ ನೆತ್ತೆರದಂಚಿನ ನೆತ್ತೆರ್ನ ಇನಿಗಳ ನಮ್ಮ ಓವೇ ಒಂಜಿ ಕಂಪನಿಗಳ ತಯಾರು ಮಾಡ್ತಾರೆ ಆತಜಿ ವಾ ರಿಲಾಯನ್ಸ್ ಕಂಪನಿ ಓವೇ ಒಂಜಿ ಕಂಪನಿಗಳ ತಯಾರು ಮಾಡ್ತಾರೆ ಆತಜಿ ಅವು ನಮ್ಮ ದೇವರು ನಮ್ಮ ಶರೀರೋಡು ದೀನೇನೆ ನಮ್ಮ ಶರೀರೋಡು ಶರೀರ ಕೊರಡು ಇನಿ ಇಂಚಿತ್ತಿನ ಒಂಜಿ ದೇವರೇ ಸೃಷ್ಟಿ ಮಂತ್ರಂಚಿನ ಬನ್ನ ದೇವರೇ ಸೃಷ್ಟಿ ಮಂತ್ರಂಚಿನ ವ್ಯವಸ್ಥೆ ಉನೇನೆ ಪ್ರಶ್ನಿಸದ ಮರಲೇರ್ಲಕ್ಕ ಸಾಧಿದೆ ಧರ್ಮದ ಪಿರೋಡು ಪೋಟಿ ಬೆಂದು ತಿನ್ಪುನಕಲೆ ನಿಖಿಲೆಗೆ ನಮ್ಮ ಧರ್ಮಾಚರಣೆ ಮಾರ್ಗೋಡತ್ತೆ ಧರ್ಮಾಚರಣೆ ನಮ್ಮ ಪಲ್ಲಿಡ ದೇವಸ್ಥಾನದ ಚರ್ಚಿಡ ಇಲ್ಲದ ಉಲಾಯಿ ಇನಿ ಮಾರ್ಗೋಡು ಏರಿ ಕತ್ತಿದೊನ್ನೆ ಬತ್ತದು ಧರ್ಮ ಅಂತ ಬಂಪೇನ ಆಯ್ಕೆ ಧರ್ಮದ ಅರಿವೇ ಹೆಚ್ಚಿ ಬಂಪನೆ ನಾನು ಸ್ಪಷ್ಟತೆ ನಾನು ಕೊಡ್ಪೆ ಧರ್ಮದ ಅರಿವಿದ್ದ ಇದೆ ಆಯ್ ಬಂಪೇರಿ ಓವೇ ಒಂಜಿ ರಾತ್ರಿ ಏತೋ ಜನಕುಲಿನಿ ಇನಿ ದುಂಬುದ ಕಾಲೋಡ ನಮ್ಮ ಕಡ್ಗ ಬತ್ತದ ಆಲಿದರು ಇನಿ ಆ ದಿನತ್ತೆ ಇನಿ ಜ್ಞಾನೋಡು ಆಲಿನಂಚಿನ ದಿನ ಇನಿ ಜ್ಞಾನೋಡು ಆಲಿನ ಇನಿ ಐರ್ದಾದ ನಮ್ಮ ಏರ್ಲ ಕತ್ತಿ ದೊನ್ನೆ ಬತ್ತೊಂದು ಧರ್ಮ ರಕ್ಷಣೆ ಮಾಡ್ಕೊಡ್ತಿ ಅವೊಂಜಿ ಸಂಪತ್ತಿನ ಅಕ್ರಮ ಸಂಪತ್ತಿಗೆ ಬೋಡೋದು ಮಾತ್ರ ಕತ್ತಿ ದೊನ್ನೆ ಬೋಡಾಯಿನೆ ನೆಕ್ ಬೋಡಾಯಿನೆ ವಿಚಾರ ಇನಿ ಎಡ್ಡೆ ವಿಚಾರ ಪಂಪಣತ ಮುಖಾಂತರ ಅಪ್ಪೆ ತೋಜಾಯಿನಂಚಿನ ಧರ್ಮವನ್ನು ಸರಿಯಾಗಿ ಪಾಲಿಸೋನ್ ಬರ್ಗ ಹಿಂದೂ ಅತನ ಮುಸ್ಲಿಂ ಅತನ ಹೆಂಚಿನ ಇತ್ತನಲ್ಲ ಆ ಜೀವನೋಡು ಒಂಜಿ ದೇವರನ್ನ ಸೃಷ್ಟಿ ಏರೆಗಳ ದಿನ್ನಾದ ಏರೆಗಳ ಬೇನೆ ಆದ ಏರ್ನನ ಕನನೀರ್ ಜಪಡದು ಬದುಕೊಚ್ಚಿ ಒಂದೊಂಜಿ ಬಾರಿ ಶೋಕದ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಕಾರ್ಯಕ್ರಮ ಬಹುಶಃ ಖಂಡಿತ ಮಾತಾಡಲ್ಲ ಒಂಜಿ ದುಷ್ಟ ಚಿಂತನೆಗಳು ಅತನ ಭಾವನೆಗಳು ದುಶ್ಚಟಗಳು ಹೆಂಚಿನ ಇತ್ತಲ್ಲ ಈ ಒಂಜಿ ಮುಲ್ತು ಪಿದಾಯ ಬೋಡ ಇತ್ತಲೇನೆ ಬುಡಪ ಶಾಂತಿಯುತ ಸಮೃದ್ಧ ಸಮಾಜವನ್ನು ಕಟ್ಟುವ ಬಂಪಂಚಿನ ಈ ಹೊಸ ಕಟ್ಟಡ ಒಂದು ಸಂಕಲ್ಪ ಆಡಿ ಎಂಕುಲ್ಲ ಎಂಕ ತೀರ್ನಾತ್ ಎನ್ನ ಜ್ಞಾನ ಅತನ ಎನ್ನ ಸಂಸ್ಕಾರ ಎನ್ನ ನನೊಂಜಿ ಧರ್ಮಲ್ಲ ಅನ್ಯ ಧರ್ಮಂಗಳ ಪನೊಟ್ಟಿ ಸಹೋದರ ಧರ್ಮ ಅಂತ ಪನ್ನ ಕಲ್ಪದ ಐರ್ದಾದ ಮೂಲ ಇತ್ತನಕಲು ಅನ್ಯ ಧರ್ಮೀರತ್ತೆ ಸಹೋದರ ಧರ್ಮೀರಿ ಐರ್ದಾದ ಯಾನ ಎನ್ನ ಸಂಕಲ್ಪ ಮನ್ಪೆ ಈ ಮುಸ್ಲಿಂ ಎನ್ನ ಸಹೋದರ ಧರ್ಮಗೂ ಒರಿಯದ ಅಪಚಾರ ಆನಂದ ಎನ್ನ ಸಹೋದರ ಧರ್ಮಗೂ ನನ್ನೊಂದು ನಿಂದನೆ ಆನಂದ ಯಾನ ಖಂಡಿಸಬೆ ಮನ್ಪಡ ಸಂಕಲ್ಪ ಮನ್ಪೆ ಅಂಚನೆ ಹಿಂದೂ ಧರ್ಮಗೂ ತೊಂದರಾನಗ ಪ್ರತಿ ಮುಸ್ಲಿಮರ್ಲ ಐನ ಖಂಡಿಸವನ ಬೇಲೆ ಮನ್ಪಲೆ ತಪ್ಪನ್ನು ಮನ್ಪಡಂತ ಬೇಲೆ ಮನ್ಪಡ ಮುಖಾಂತರ ಸಮೃದ್ಧವಾಯಿನ ಸಮಾಜ ನಿರ್ಮಾಣ ಆವಡ ಬಂದದ್ದು ಎಂಗೆ ಪಾತ್ರೆ ಅವಕಾಶ ಮಂತು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಅಂಚನೆ ಯಾನ ಈ ವೇದಿಕೆ ಒಂಜಿ ಮಾನ್ ಗುರುನೇದ್ರು ಪಾತ್ರೆನಾಗ ಏನಾದ್ರು ಒಂಜಿ ವ್ಯತ್ಯಾಸ ಅದು ಪೆರೆಯರು ಐನ ಮನ್ನಿಪುಳೆ ಎನ್ನ ಎಟ್ಟೆನ ಹಾಲಲ್ಲ ಯಾನ ಸೃಷ್ಟಿಗತ್ತಾಗಲ ಎನ್ನ ಆರಾಧ್ಯ ಶಕ್ತಿಗಳ ಜಾರಕಲೆನ್ನ ಜಕ್ಕಿಲಿ ಬಾಡುವೆ ಜೈ ವಾಸ್ತವದ ವರ್ತಮಾನದ ವಿಷಯಗಳನ್ನ ತುಂಬಾ ಎಳೆಯಾಗಿ ಬಿಡಿಸಿಟ್ಟು ಜಾತಿ ಮತ ಭೇದಗಳನ್ನ ಬಿಟ್ಟು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಸಹೋದರ ಧರ್ಮದೊಂದಿಗೆ ಬಾಳೋಣ ಎನ್ನುವಂತಹ ಮಾತುಗಳನ್ನ ಶುಭ ನುಡಿಗಳನ್ನ ಹೇಳಿರ್ತಕ್ಕಂಥ ಖ್ಯಾತ ನಟ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ತಮ್ಮಣ್ಣ ಶೆಟ್ಟಿ ಇವರಿಗೆ ವಂದನೆಗಳನ್ನ ಸಲ್ಲಿಸ ಮುಂದಿನ ಅವಧಿಯನ್ನ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಪ್ರೊಫೆಸರ್ PA ಕಾಲೇಜ್ ನಡುಪದವು ಅವರು ತಗೊಳ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ. ವೇದಿಕೆಯಲ್ಲಿ ಡಾಕ್ಟರ್ ಮೊಹಮ್ಮದ್ ಮುಬೀನ್. अल्हम्दुलिल्लाहि रब्बिल आलमीन अस्सलातु वस्सलामु अला रसूलिहिल अमीन व अला आलिहि व सहबिहि अजमईन अम्मा बाद फौज बिल्लाहि मिनश शैतानिर रजीम बिस्मिल्लाहिर रहमानिर रहीम वल्तकुम मिनकुम उम्मतुन यदऊना इलल खैरि व यअमुरूना बिल मारूफि व यनहौना अनिल मुनकर व उलाइका हुमुल मुफ्लिहून. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಗುರುಗಳು ಆದಂತಹ ಮೌಲಾನಾ ಯಹಿಯಾ ತಂಗಲ್ ಮದನಿಯವರೇ, ಈಗಾಗಲೇ ಸೌಹಾರ್ದದ ಬಹಳ ಉತ್ತಮ ಸಂದೇಶವನ್ನು ನಮ್ಮ ಮುಂದಿಟ್ಟಂತಹ ಶ್ರೀಮಾನ್ ತಮ್ಮಣ್ಣ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳೇ,
ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹವಿರಲಿ. ತಲಪಾಡಿಯ ಪರಿಸರದ ಜನರಿಗೆ ಬಹಳ ಸಂಭ್ರಮದ ಕ್ಷಣ. ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಸುಮಾರು 37 ವರ್ಷಗಳ ಇತಿಹಾಸ ಇರುವಂತಹ ಒಂದು ಸಂಸ್ಥೆ. ಆರಂಭದಿಂದ ಇಂದಿನ ತನಕ ನಿರಂತರವಾಗಿ ಈ ಊರಿನ ಏಳ್ಗೆಗಾಗಿ ಜಾತಿ ಮತ ಭೇದವಿಲ್ಲದೆ ಹೆಸರಿಗೆ ತಕ್ಕಂತೆ ಮನುಷ್ಯ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಂತಹ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಎಡೆಬಿಡದೆ ಇಲ್ಲಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಅದರ ಕಾರ್ಯಕ್ರಮಗಳನ್ನು ಇನ್ನಷ್ಟು ವ್ಯಾಪಕಗೊಳಿಸಬೇಕು, ಸಮಾಜ ಸೇವಾ ಚಟುವಟಿಕೆಗಳನ್ನು ಮತ್ತಷ್ಟು ವಿಸ್ತರಿಸಬೇಕು, ಇನ್ನಷ್ಟು ಸಕ್ರಿಯತೆಯೊಂದಿಗೆ ಈ ರಂಗದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಎಂಬ ಉದ್ದೇಶದೊಂದಿಗೆ ಈ ಒಂದು ನೂತನ ಕಟ್ಟಡವನ್ನು ಇಂದು ಇಲ್ಲಿ ಉದ್ಘಾಟನೆಗೊಳಿಸಲಾಗಿದೆ. ಈ ಕಟ್ಟಡದ ಮೂಲಕ ಈ ಪರಿಸರವನ್ನು ಮತ್ತಷ್ಟು ಬೆಳಗಿಸುವಂತಹ ಕೆಲಸ ಕಾರ್ಯಗಳು ನಡೆಯಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಾವು ಹಾಜಬ್ಬ ಅವರನ್ನು ನಾವು ಸನ್ಮಾನಿಸಿದೆವು. ಪದ್ಮಶ್ರೀ ಹರೇಕಲ ಹಾಜಬ್ಬ ಇವರು ನಮಗೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿದ್ದಾರೆ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ಓರ್ವ ಸಾಮಾನ್ಯ ವ್ಯಕ್ತಿ ಡೆಲ್ಲಿಯ ತನಕ ಸದ್ದನ್ನು ಮಾಡಿದರು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವಂತಹ ಛಲ ನಿಮ್ಮಲ್ಲಿ ಇರಬೇಕು ಎಂಬ ಈ ಮಾತಿಗೆ ಜ್ವಲಂತ ಉದಾಹರಣೆಯಾಗಿದ್ದಾರೆ ಪದ್ಮಶ್ರೀ ಹರೇಕಲ ಹಾಜಬ್ಬ ಅವರು. ಇವರು ನಮ್ಮ ಸಮುದಾಯಕ್ಕೆ, ಅದೇ ರೀತಿ ಇಡೀ ಒಟ್ಟು ಸಮಾಜಕ್ಕೆ ಇವರೋರ್ವ ಪ್ರೇರಕ ಶಕ್ತಿಯಾಗಿದ್ದಾರೆ. ನಮಗೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಬಯಸಿದರೆ ಅಂತಹ ಒಂದು ಇಚ್ಛೆ ನಮ್ಮಲ್ಲಿ ಇರಬೇಕು, ಅಂತಹ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು. ಆ ಮನಸ್ಸು, ಇಚ್ಛೆ, ಆತ್ಮಶಕ್ತಿ, ಅದೇ ರೀತಿ ದೇವನ ಮೇಲೆ ಅಚಂಚಲವಾದಂತಹ ಭರವಸೆ ನಮ್ಮಲ್ಲಿ ಇದೆ ಎಂದಾದರೆ ಎಂತಹ ಬದಲಾವಣೆಯನ್ನು, ಎಂತಹ ಪರಿವರ್ತನೆಯನ್ನು, ಎಂತಹ ಸಾಧನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದಕ್ಕೆ ಹರೇಕಲ ಹಾಜಬ್ಬ ಒಂದು ಸ್ಪಷ್ಟ ಉದಾಹರಣೆಯಾಗಿದ್ದಾರೆ. ಪ್ರೀತಿಯ ಬಂಧುಗಳೇ, ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಸಮಾಜ ಸೇವಾ ಸಂಸ್ಥೆಯಾಗಿದೆ. ಸಮಾಜ ಸೇವೆ ಸಂಸ್ಥೆಯಲ್ಲಿ ನಾವು ಸಕ್ರಿಯತೆಯಿಂದ ಪಾಲ್ಗೊಳ್ಳಬೇಕಾದರೆ ಆ ಸಮಾಜ ಸೇವೆಯ ಕಳಕಳಿ ನಮ್ಮಲ್ಲಿ ಉಂಟಾಗಬೇಕು, ಆ ಕಾಳಜಿ ನಮ್ಮಲ್ಲಿ ಉಂಟಾಗಬೇಕು. ಅದು ಎಲ್ಲರಲ್ಲಿ ಕೂಡ ಬರುವುದಿಲ್ಲ. ಸಮಾಜ ಸೇವೆಯ ಈ ಕಾಳಜಿ, ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸುವಂತಹ ಈ ಮನಸ್ಥಿತಿ ಅದು ಪ್ರತಿಯೊಬ್ಬರಲ್ಲೂ ಕೂಡ ಉಂಟಾಗುವುದಿಲ್ಲ. ಅದಕ್ಕೆ ಕೆಲವೊಂದು ಗುಣ ವಿಶೇಷತೆಗಳಿರಬೇಕು. ನೋಡಿ, ಸಮಾಜ ಸೇವೆ ಎನ್ನುವುದು ಇಸ್ಲಾಂ ಬಹಳಷ್ಟು ಮಹತ್ವ ನೀಡಿದಂತಹ ವಿಷಯವಾಗಿದೆ. ನೀವು ಇಸ್ಲಾಮನ್ನು ಅಧ್ಯಯನ ನಡೆಸಿದರೆ, ಧರ್ಮವನ್ನು ನೀವು ಅಧ್ಯಯನ ನಡೆಸಿದರೆ, ಸಮಾಜ ಸೇವೆ ಅದು ಇಬಾದತ್ತಿಗೆ ಸಮ, ಆರಾಧನೆಗೆ ಸಮ ಅಂತ ಹೇಳಿ ನಮಗೆ ಕಲಿಸಿಕೊಡಲಾಗಿದೆ. ಜನಸೇವೆ, ಜನಾರ್ದನನ ಸೇವೆ ತಾವೆಲ್ಲರೂ ಕೂಡ ಕೇಳಿರಬಹುದು. ಇದೇ ಆಶಯವನ್ನು ಇಸ್ಲಾಂ ಕೂಡ ಹೇಳ್ತದೆ. ಸೃಷ್ಟಿ ಸೇವೆ ಅದು ಸೃಷ್ಟಿಕರ್ತನ ಸೇವೆಯಾಗಿದೆ ಅಂತ ಹೇಳಿ. ನೀವು ದೇವನನ್ನು ಸಂತುಷ್ಟಗೊಳಿಸಬೇಕಾದರೆ ಆತನ ದಾಸನನ್ನು ನೀವು ಸಂತುಷ್ಟಗೊಳಿಸಬೇಕು. ನಿಮಗೆ ದೇವನ ಸಂಪ್ರೀತಿ ಸಿಗಬೇಕಾದರೆ ನೀವು ಆತನ ದಾಸನ ಸೇವೆಯನ್ನು, ನಿಮ್ಮ ಸಹಚರನ ಸೇವೆಯನ್ನು, ಮನುಷ್ಯನ ಸೇವೆಯನ್ನು ನೀವು ಮಾಡಬೇಕಾಗಿದೆ. ಪ್ರವಾದಿ ಮುಹಮ್ಮದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಂದರ್ಭದಲ್ಲಿ ಹೇಳಿದರು, ನಾಳೆ ಪರಲೋಕದಲ್ಲಿ ಆ ವಿಚಾರಣೆಯ ದಿನ ಅಲ್ಲಾಹನು ಮನುಷ್ಯನಲ್ಲಿ ಪ್ರಶ್ನಿಸ್ತಾನೆ, ನಾನು ರೋಗಿಯಾಗಿದ್ದೆ, ನೀನು ನನ್ನನ್ನು ಸಂದರ್ಶಿಸಲಿಲ್ಲ ಅಂತೇಳಿ. ಆಗ ಮನುಷ್ಯನು ಕೇಳ್ತಾನೆ, ನೀನು ಇಡೀ ಜಗತ್ತಿನ ಸೃಷ್ಟಿಕರ್ತ, ಈ ಜಗತ್ತಿನ ಪರಿಪಾಲಕನಾಗಿರುವೆ, ನಿನಗೆ ರೋಗ ಬಾಧಿಸುವುದೇ? ಆಗ ಹೌದು, ನನ್ನ ಇಂತಿಂತಹ ದಾಸ ರೋಗಿಯಾಗಿದ್ದ, ನೀನು ಒಂದು ವೇಳೆ ಆತನ ಸಂದರ್ಶನ ಮಾಡುತ್ತಿದ್ದರೆ ಅಲ್ಲಿ ನೀನು ನನ್ನನ್ನು ಕಾಣುತ್ತಿದ್ದೆ ಮತ್ತು ಅದರ ಪ್ರತಿಫಲವನ್ನು ನೀನು ಇಂದು ಇಲ್ಲಿ ಪಡೆಯುತ್ತಿದ್ದೆ ಅಂತ ಹೇಳಿ.
ಅದೇ ರೀತಿ ನಾನು ನಿನ್ನಿಂದ ಆಹಾರವನ್ನು ಕೇಳಿದ್ದೆ, ಆದರೆ ನೀನು ನನಗೆ ಉಣಬಡಿಸಲಿಲ್ಲ. ನೀನು ಅನ್ನದಾತನಾಗಿರುವೆ. ಆಗ ಮನುಷ್ಯನು ಹೇಳ್ತಾನೆ, ನೀನು ಇಡೀ ಜಗತ್ತಿಗೆ ಆಹಾರವನ್ನು ನೀಡುವಂತಹ ಅನ್ನದಾತನಾಗಿರುವೆ, ನಿನಗೆ ಹಸಿವೆಯಾಗುವುದೇ, ನಾನು ನಿನಗೆ ಉಣಬಡಿಸುವುದೇ? ಆಗ ಅಲ್ಲಾಹ್ ಹೇಳ್ತಾನೆ, ಹೌದು, ನನ್ನ ಇಂತಿಂತಹ ದಾಸ ನಿನ್ನಿಂದ ಆಹಾರವನ್ನು ಕೇಳಿದ್ದ, ಆದರೆ ನೀನು ಅವನಿಗೆ ಆಹಾರವನ್ನು ನೀಡಲಿಲ್ಲ, ಆತನ ಹಸಿವನ್ನು ನೀನು ನೀಗಿಸಲಿಲ್ಲ. ಒಂದು ವೇಳೆ ನೀನು ಆತನ ಹಸಿವನ್ನು ನೀಗಿಸುತ್ತಿದ್ದರೆ ಅದರ ಪ್ರತಿಫಲವನ್ನು ನೀನು ಇಂದು ಇಲ್ಲಿ ಪಡೆಯುತ್ತಿದ್ದೆ ಅಂತ ಹೇಳಿ. ಮತ್ತೆ ಅಲ್ಲಾಹ್ ಹೇಳ್ತಾನೆ, ನಾನು ನಿನ್ನಿಂದ ನೀರು ಕೇಳಿದ್ದೆ, ಆದರೆ ನೀನು ನನಗೆ ನೀರು ಕೊಡಲಿಲ್ಲ ಅಂತ ಹೇಳಿ. ಆಗ ಮನುಷ್ಯನು ಹೇಳ್ತಾನೆ, ನೀನು ಇಡೀ ಮನುಷ್ಯರಿಗೆ ನೀರನ್ನು ಒದಗಿಸುವವನು, ನಿನಗೆ ಬಾಯಾರಿಕೆಯಾಗುವುದೇ? ಆಗ ಅಲ್ಲಾಹ್ ಹೇಳ್ತಾನೆ, ಹೌದು, ನನ್ನ ಇಂತಿಂತಹ ದಾಸ ನಿನ್ನಿಂದ ನೀರು ಕೇಳಿದ್ದ, ಆದರೆ ನೀನು ಅದನ್ನು ನಿರಾಕರಿಸಿದ್ದಿ. ಒಂದು ವೇಳೆ ನೀನು ಆತನ ಬಾಯಾರಿಕೆಯನ್ನು ನೀನು ನೀಗಿಸಿದ್ರೆ ನೀನು ಅಂದು ಅಲ್ಲಿ ನನ್ನನ್ನು ಕಾಣುತ್ತಿದ್ದೆ ಮತ್ತು ಇಂದು ಅದರ ಪ್ರತಿಫಲವನ್ನು ನೀನು ಪಡೆಯುತ್ತಿದ್ದೆ ಅಂತ ಹೇಳಿ. ಇದರಿಂದ ನಮಗೆ ಗೊತ್ತಾಗ್ತದೆ, ಈ ಹದೀಸ್ನ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಒಂದು ವಚನದ ಮೂಲಕ ನಮಗೆ ಗೊತ್ತಾಗ್ತದೆ, ಸೃಷ್ಟಿ ಸೇವೆ ಎನ್ನುವುದು ಅದು ಸೃಷ್ಟಿಕರ್ತನ ಸೇವೆಯಾಗಿದೆ ಅಂತ ಹೇಳಿ. ಇಂತಹ ಮನಸ್ಥಿತಿ ನಮ್ಮಲ್ಲಿ ಉಂಟಾಗಬೇಕು. ಅದೇ ರೀತಿ ಈಗಾಗಲೇ ಬಂತು, ಈ ವೇದಿಕೆಯಲ್ಲಿ ಬಹಳಷ್ಟು ಚಿಂತನಾರ್ಹವಾದಂತಹ ವಿಷಯಗಳು ನಮ್ಮ ಮುಂದೆ ಬಂತು. ಸಮಾಜ ಸೇವೆಗೆ ಜಾತಿ ಮತ ಭೇದ ಇಲ್ಲ, ಯಾವುದೇ ಗಡಿಗಳಿಲ್ಲ, ಧರ್ಮದ ಗಡಿ ಇಲ್ಲ, ಜಾತಿಯ ಗಡಿ ಇಲ್ಲ, ಭಾಷೆಯ ಗಡಿ ಇಲ್ಲ, ಪ್ರದೇಶದ ಗಡಿ ಇಲ್ಲ. ಸಮಾಜ ಸೇವೆ ಅದು ಎಲ್ಲರಿಗೂ ಕೂಡ ಮಾಡುವಂತಹದ್ದು. ನನ್ನವನು, ನನ್ನ ಭಾಷೆಯವನು, ನನ್ನ ಸಂಘಟನೆಯವನು, ನನ್ನ ಸಮುದಾಯದವನು, ನನ್ನ ಸಮಾಜದವನು ಎಂಬಂತಹ ಇದಿಲ್ಲ. ಬದಲಾಗಿ ಈ ಸಮಾಜ ಸೇವೆ ಪ್ರತಿಯೊಬ್ಬರಿಗೂ ಕೂಡ ಆಗಬೇಕು. ಯಾರು ಅರ್ಹರಾಗಿರ್ತಾರೋ, ಅರ್ಹ ವ್ಯಕ್ತಿ ಇದ್ದಾರೋ, ನಿರ್ಗತಿಕರಿಗೆ, ದೀನದಲಿತರಿಗೆ, ಬಡವರಿಗೆ ಅವರ ಜಾತಿ ಮತ ಭೇದವಿಲ್ಲದೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕಾಗಿದೆ. ಇಂತಹ ಮನಸ್ಥಿತಿ ನಮ್ಮಲ್ಲಿ ಉಂಟಾಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬಾ ಉಂಡು ಮಲಗುವವನು ಆತ ಸತ್ಯ ವಿಶ್ವಾಸಿಯಲ್ಲ ಅಂತ ಹೇಳಿ. ನೆರೆಯಾತ ಅಂತ ಹೇಳಿದ್ದು ಆತ ಮುಸ್ಲಿಂ ಅಂತ ಹೇಳಿ ಹೇಳಿಲ್ಲ. ಆತ ಹಿಂದೂ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಕ್ರೈಸ್ತ ಆಗಿರಬಹುದು, ಯಾವುದೇ ಧರ್ಮಕ್ಕೆ ಸೇರಿದವನಾಗಿರಬಹುದು, ಇಲ್ಲದಿದ್ದರೆ ಧರ್ಮ ಇಲ್ಲದವನಾಗಿರಬಹುದು, ದೇವನನ್ನು ನಿರಾಕರಿಸುವವನೇ ಆಗಿರಬಹುದು. ಆದರೆ ಆತ ಹಸಿವೆಯಿಂದ ಆತ ಬಳಲುತ್ತಿದ್ದರೆ, ಆತ ಹಸಿವಿನಿಂದಿದ್ದರೆ ನೀವು ಆತನ ಹಸಿವನ್ನು ನೀಗಿಸಬೇಕು, ಆತನಿಗೆ ಆಹಾರವನ್ನು ಒದಗಿಸಬೇಕು. ಆಗ ಮಾತ್ರ ಆತ ಸತ್ಯವಿಶ್ವಾಸಿಯಾಗಲಿಕ್ಕೆ ಸಾಧ್ಯ. ಅಲ್ಲಿ ಜಾತಿ ಧರ್ಮ ಅನ್ನು ನೋಡ್ಲಿಕ್ಕಿಲ್ಲ. ಇದಾಗಿದೆ ಸಮಾಜ ಸೇವೆಗೆ ಇಸ್ಲಾಂ ನೀಡುವಂತಹ ಮಹತ್ವ. ಅದೇ ರೀತಿ ನಾವು ಈ ಒಂದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್, ಇದರಲ್ಲಿ ಈ ಊರಿನಲ್ಲಿ, ಅದೇ ರೀತಿ ದೇಶ ವಿದೇಶಗಳಲ್ಲಿ ಈ ಸಂಸ್ಥೆಗೆ ಸದಸ್ಯರಿದ್ದಾರೆ. ನಾನು ಈ ಸಂಸ್ಥೆಯನ್ನು ಹತ್ತಿರದಿಂದಲೇ ಬಳ್ಳೆ. ಈ ಊರಿನಲ್ಲಿ ಬಹಳಷ್ಟು ಸಮಾಜ ಸೇವಾ ಕೆಲಸಗಳನ್ನು ಮಾಡಿದೆ. ಇದರ ಸದಸ್ಯರು ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಹೊಂದಿದವರಿದ್ದಾರೆ. ವಿವಿಧ ರಂಗಗಳಲ್ಲಿ ಅವರು ಉತ್ತಮ ಕೆಲಸ ಕಾರ್ಯಗಳನ್ನು, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಕೆಲವೊಂದು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಇನ್ನು ಅವರು ಗಲ್ಫ್ ನಲ್ಲಿದ್ದಾರೆ. ಅನೇಕ ಅನಿವಾಸಿ ಭಾರತೀಯರು ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿವಿಧ ರೀತಿಯ ಸಂಘಟನೆಗಳಿರಬಹುದು, ಬೇರೆ ಬೇರೆ ಸಂಘಟನೆಗಳಿರಬಹುದು, ಆದರೆ ಎಲ್ಲ ಸಂಘಟನೆಗಳು ಒಂದೇ ಉದ್ದೇಶದೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಈ ಊರಿನಲ್ಲಿ ಏನೆಲ್ಲ ಸಮಸ್ಯೆ ಇದೆಯೋ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ. ನಾನು ಓದಿದಂತಹ ಪವಿತ್ರ ಕುರಾನ್ನ ಸೂಕ್ತ ಅದನ್ನೇ ಹೇಳುವಂತಹದ್ದು. ವಲ್ತಕುಂ ಮಿನ್ಕುಂ ಉಮ್ಮತುನ್ ಯದುಊನ ಇಲಲ್ ಖೈರ್ ವ ಯಅಮುರುನ ಬಿಲ್ ಮಅರೂಫಿ ವ ಯನ್ಹೌನ ಅನಿಲ್ ಮುನ್ಕರ್ ವ ಉಲೈಕ ಹುಮುಲ್ ಮುಫ್ಲಿಹೂನ್. ನಿಮ್ಮಲ್ಲಿ ಒಳಿತಿನ ಕಡೆಗೆ ಆಹ್ವಾನಿಸುವಂತಹ ಮತ್ತು ಕೆಡುಕನ್ನು ತಡೆಯುವಂತಹ ಒಂದು ಜನಕೂಟ ಇರಬೇಕು. ಅವರಾಗಿದ್ದಾರೆ ನಿಜವಾದಂತಹ ವಿಜಯಿಗಳು ಅಂತ ಹೇಳಿ. ನಾವು ಸಂಘಟಿತವಾಗಿ ಕೆಲಸ ಮಾಡಬೇಕು. ಏಕಾಂಗಿಯಾಗಿ, ವೈಯಕ್ತಿಕವಾಗಿ ಈ ಸಮಾಜ ಸೇವಾ ಕಾರ್ಯಗಳನ್ನು ನಮಗೆ ಹೆಚ್ಚು ಪರಿಣಾಮಕಾರಿಯಾಗಿ, ಪ್ರಭಾವಪೂರ್ಣವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಮಾಜ ಸೇವೆಯ ಕೆಲಸಗಳನ್ನು ಸಂಘಟಿತವಾಗಿ ಮಾಡಿದ್ದಾದರೆ ಖಂಡಿತವಾಗಿಯೂ ಅದೊಂದು ಬಹಳ ಪ್ರಭಾವಪೂರ್ಣವಾದಂತಹ ಕೆಲಸವಾಗಿ ಮಾರ್ಪಡ್ತದೆ. ಅದು ಹೆಚ್ಚು ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ನಾವು ಯಾವಾಗಲೂ ಕೂಡ ಸಂಘಟಿತವಾಗಿ ಕೆಲಸ ಮಾಡಬೇಕು. ಇಲ್ಲಿರುವಂತಹ ಎಲ್ಲ ಸಂಘಟನೆಗಳು ಒಂದೇ ಉದ್ದೇಶದೊಂದಿಗೆ, ಒಂದೇ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಕೆಲಸ ಮಾಡಬೇಕು.
ಆಗ ಮಾತ್ರ ನಮಗೆ ಇಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು, ಒಳ್ಳೆಯ ಪರಿವರ್ತನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ದೊಡ್ಡ ದುರಂತ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾದಷ್ಟು ಸಂಸ್ಥೆಗಳಿದೆ, ಒಳ್ಳೆ ಒಳ್ಳೆಯ ಉದ್ದೇಶ ಕೂಡ ಇದೆ, ಆದರೆ ನಾವು ಯಾವಾಗಲೂ ಒಟ್ಟಿಗೆ ಸೇರ್ತಾ ಇಲ್ಲ. ಇದು ದೊಡ್ಡ ನಮ್ಮ ವಿಫಲತೆಯಾಗಿದೆ, ನಮ್ಮ ದೌರ್ಬಲ್ಯವಾಗಿದೆ. ನಾವು ಒಂದು ಉದ್ದೇಶಕ್ಕಾಗಿ ಎಲ್ಲ ಸಂಘಟನೆಗಳು ಒಂದು ಸೇರಿ ನಾವು ಕೆಲಸ ಮಾಡಬೇಕು. ಆ ಒಂದು ಕೆಲಸ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಇಂತಹ ಒಂದು ಪರಿವರ್ತನೆ, ಬದಲಾವಣೆ ನಮಗೆ ಸಾಧ್ಯ. ಈ ಸಂಸ್ಥೆಯಲ್ಲಿ ಒಂದು ಯುವಕರ ತಂಡ ಇದೆ, ಸಕ್ರಿಯವಾಗಿ ಕೆಲಸ ಮಾಡುವಂತಹ, ನಿರಂತರವಾಗಿ ಕೆಲಸ ಮಾಡುವಂತಹ ಒಂದು ಯುವಕರ ತಂಡ ಇದೆ. ನೀವು ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದರೆ ಜಗತ್ತಿನಲ್ಲಿ ನಡೆದಂತಹ ಎಲ್ಲ ಕ್ರಾಂತಿಯ ಹಿಂದೆ ಇದ್ದಂತಹ ರೂವಾರಿಗಳು ಯುವಕರಾಗಿದ್ದಾರೆ. ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೀವು ತೆಗೆದು ನೋಡಿದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದವರು ಯುವಕರಾಗಿದ್ದಾರೆ. ನಾವೆಲ್ಲ ಇತಿಹಾಸ ಪುಸ್ತಕದಲ್ಲಿ ಅಧ್ಯಯನ ಮಾಡಿದವರು, ನಮಗೆಲ್ಲರಿಗೂ ಕೂಡ ಗೊತ್ತು. ಅಂದು ಶಾಲಾ ಕಾಲೇಜುಗಳಿಂದ, ಯೂನಿವರ್ಸಿಟಿಗಳಿಂದ ವಿದ್ಯಾರ್ಥಿಗಳು ಹೊರಬಂದು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನನ್ನು ತೊಡಗಿಸಿಕೊಂಡರು. ಅವರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ